ಹರೇ ಕೃಷ್ಣ. ತರಗತಿಯನ್ನು ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ಅದರ ಒಂದು ರಿವಿಷನ್ ತರಗತಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಮೇಲ. ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಮಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸರಸ್ವತಿ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ಕೇಶ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ದೇಶ ತಾರಿಣಿ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ. ಜೈ ಶ್ರೀ ಕೃಷ್ಣ ಚೈತನ್ಯ ಆನಂದ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ರಾಮ ಹರೇ ಹರೇ. ಮಾತಾಡಿಗಳಿಗೆ ಇಸ್ಕಾನ್ ಶ್ರೀ ಗೌರ್ನಿತಾಯಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಶಿಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಎಲ್ಲ ಭಕ್ತ ವೃಂದಕ್ಕೂ ಜೈ. ಕೃಪಾಸಿಂಧುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ದಿನ ಆಯ್ತು, ಕೆಲವರು ಹೇಳಿದ್ರು ಭಜನನ್ನ ಮಾಡಿ ಅಂತ ಹೇಳಿ. ಹಾಗಾಗಿ ಅಟ್ಲೀಸ್ಟ್ ಕೊನೆಯಾಗಿ ಮುಗಿಯುವಾಗ ಆದ್ರೂ ಒಂದು ಮಾಡೋಣ ಅಂತ. ಓಕೆ, ತುಂಬಾ ಸುಂದರವಾಗಿರುವಂತಹ ಒಂದು ಭಜನ್. ಗ್ರಾಮರ್ ತರಗತಿ ಇದೆ ಇವತ್ತು. ಅಷ್ಟೊಂದು ಈಗಾಗಲೇ ನಿಮ್ಗೆ ತಿಳಿಸಿರುವಂತದ್ದು. ಸ್ವಲ್ಪ ಮತ್ತೆ ನಾವು ಅದರ ಒಂದು ಮನನವನ್ನ ಮಾಡ್ಕೊಳ್ಳೋಣ ಅಷ್ಟೇ. ಮನಶಿಕ್ಷಾ ಅಂತ ಹೇಳಿ ಇದು ಸಂಪ್ರಾರ್ಥನಾತ್ಮಿಕ ಅಂತ ಹೇಳಿ ಪ್ರಾರ್ಥನಾದಿಂದ ಬರುವಂತದ್ದು ನೀತಾಯಿ ಪದ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ವಾಯ್ಸ್ ಕಮ್ಮಿನೇ ಇದೆ ಮಾತಾಜಿ ನಿಮ್ದು. ಮುಂಚೆ ಬರೋಷ್ಟು ಬರ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಮತ್ತೆ ಸೆಟ್ಟಿಂಗ್ ಹೋಗ್ಬೇಕು. ಒಂದು ನಿಮಿಷ. ಎಲ್ರಿಗೂ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ನೀಟಾಗಿ ಕೇಳಿಸ್ತಾ ಇದೆ, ಕರೆಕ್ಟ್ ಆಗಿದೆ. ಈಗ ಕೇಳಿಸ್ತಾ ಇದೆಯಾ? ಯಾ ಕ್ಲಿಯರ್ ಇದೆಯಾ ಎಲ್ರಿಗೂ? ಹೌದು. ಅಂದ್ರೆ ಸ್ವಲ್ಪ ಜೋರಾಗಿಲ್ಲ.
ಮಾತಾಜಿ ಹೋಗಿದೆ ಕೇಳಿಸ್ತಾ ಇದೆ, ಮಾತಾಜಿ, ಮತ್ತೆ ಅದಕ್ಕೆ ಹೇಗೆ ಜೋರೆ ಮಾತಾಜಿ? ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ಲ? ಚೆನ್ನಾಗೆ ಕೇಳ್ತಿದೆ. ಕೇಳಿಸ್ತಾ ಇದೆ. ಮತ್ತೆ ಹೇಗೆ ಜೋರು ಕೇಳ್ಬೇಕು ಮಾತಾಜಿ? ಸ್ವಲ್ಪ ಅದೇ ನಿಮ್ದು ಅವರು ಉಳಿದವರೆಲ್ಲ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ. ಮೋಸ್ಟ್ಲಿ ಅವ್ರ ವಾಲ್ಯೂಮ್ ಜಾಸ್ತಿ ಮಾಡ್ಕೋಬೇಕೇನೋ ಅಷ್ಟೇ ಅವ್ರ ಫೋನಲ್ಲಿ. ಈಗ ನೋಡಿ, ಈಗ ಜೋರಿದೆಯಾ? ಬರ್ತಾ ಇದೆ ಮಾತಾಜಿ, ಬರ್ತಾ ಇದೆಯಾ? ಬರ್ತಾ ಇದೆ. ಹಾ ಬರ್ತಾ ಇದೆ, ಹೇಳಿ. ಹರೇ ಕೃಷ್ಣ. ಮನಶಿಕ್ಷಾ ಅಂತ ಹೇಳಿ. ಸೊ ನಿತಾಯಿ ಪ್ರಭುಗಳ ಒಂದು ಕೃಪೆ ಹೇಗಿದೆ ಅನ್ನೋದನ್ನ ಇಲ್ಲಿಂದ ಹೇಳುತ್ತೆ. ಅಂದ್ರೆ ನಾವು ನೇರವಾಗಿ ಆ ಭಗವಂತನ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಭಗವಂತನಕ್ಕಿಂತ ಮುಂಚೆ ನಾವು ಗುರುವಿನ ಹತ್ರ ಹೋಗ್ಬೇಕು. ಆವಾಗ್ಲೇನೆ ಗುರುವಿನ ಕೃಪೆ ಇದ್ರೆ ಮಾತ್ರ ಭಗವಂತ ನಮ್ಮನ್ನ ತಗೊಳ್ತಾನೆ. ಹೇಗೆ ನಮ್ಗೆ PM ಹತ್ರ ನೇರವಾಗಿ ಹೋಗ್ಲಿಕ್ಕೆ ಆಗೋದಿಲ್ವೋ ಹಾಗೆ ಭಗವಂತನ ಹತ್ರ ಕೂಡ ನಮ್ಗೆ ನೇರವಾಗಿ ಹೋಗುವ ಅರ್ಹತೆ ಇಲ್ಲ. ಅದೇ ಭಕ್ತರ ಕೃಪೆ ಬೇಕು. ಹಾಗೆ ಇಲ್ಲಿ ನಿತಾಯಿ ಪಾದ ಕಮಲ ಅಂದ್ರೆ ನಿತಾಯಿಗಳ ಕೃಪೆ ಇಲ್ಲದೆ ನಮ್ಗೆ ಚೈತನ್ಯ ಮಹಾಪ್ರಭುಗಳ ಪದಕಮಲಗಳಿಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ಸುಂದರವಾದಂತಹ ಗೀತೆ. ನಿತಾಯ ಪಾದ ಕಮಲ ಕೋಟಿ ಚಂದ್ರ ಸೋತಿತಲ ನಿತಾಯ ಪಾದ ಕಮಲ ಕೋಟಿ ಚಂದ್ರ ಸೋಶೀತಲ जय जग तजोरा हेनो निताय दीने भाई राधा कृष्ण पाए तेना हेनो निताय दीने भाई राधा कृष्ण पाए तेना दृढ़ कोरिदारो निताय ते संबंध नाही जारा वृथा जन्म गेलो तारा ते संबंधी नाही जारा वृथा जन्म गेलो तारा तेही पाशोरो दुराचार निताय ना बोलिलो ते माझिलो संसार सुखे निताय ना बोलिलो ते माझिलो संसार सुखे विद्या कुले की को रिवेता अहंकारे मता होइला निताय पाद पासरिया अहंकारे मता होया निताय पाद पासरिया असत्य रे सत्या कोरी निताये करुणा हवे ब्रजे राधा कृष्ण पावे निताये करुणा हवे ब्रजे राधा कृष्ण पावे धरो निताय चरण दुखानि निताय चरण सत्यम ताहारा सेवक नित्य निताय चरण सत्यम ताहारा सेवक नित्य निताय पद सदा कोरो आशा नरोत्तम बोरो दुखी निताय मोरे कोरो सुखी नरोत्तम बोरो दुखी
নিতাই মোরে করো সুখী রাখো রাঙ্গাচার নিরাপাশ নিতাই পাদ কমল কোটি চন্দ্র সুশীতল যে ছায়ায় জগত জোড়ায় হরে কৃষ্ণ 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 হরে 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 রাম হরে হরে কৃষ্ণ হরে রাম হরে গৌরাঙ্গনীতাই শ্রীনিতাই গৌরাঙ্গা শ্রীনিতাই গৌরাঙ্গা জয় শ্রীলা প্রভুপাদ জয় শ্রীলা প্রভুপাদ জয় শ্রী গুরু দেবা जय भक्त वृंदा जय भक्त वृंदा जय हरि हरि बोल जय जय हरि बोल जय जय हरि बोल हरे कृष्ण ಧನ್ಯವಾದಗಳು ಎಲ್ರಿಗೂ. ಚೆನ್ನಾಯ್ತು ಮಾತಾಜಿ. ಹರೇ ಕೃಷ್ಣ. ಇದೊಂದು ಅರ್ಥ ನೋಡೋಣ. ಈಗ ಹೇಳಿದ್ವಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ, ಓದ್ಸೋದ್ ಬೇಡ. ಈ ನಿತ್ಯಾನಂದ ಪ್ರಭುಗಳ ಒಂದು ಪಾದಕಮಲಗಳ ಆಶ್ರಯದಲ್ಲಿ ಅಂದ್ರೆ ಎಲ್ರು ಕೂಡ ಬಯಸ್ತಾರೆ. ಆ ಪಾದಕಮಲಗಳ ಆಶ್ರಯ ಕೋಟಿ ಚಂದ್ರರನ್ನು ನಾಚಿಸುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಅಂತ ಒಂದು ಪ್ರಜ್ವಲ ಅವರ ಪಾದಕಮಲಗಳಲ್ಲಿ ಇದೆ ಅಂತ ಹೇಳ್ತಾರೆ. ಒಂದ್ ವೇಳೆ ಪ್ರಪಂಚಕ್ಕೆ ಏನಾದ್ರೂ ಶಾಂತಿ ಬೇಕಾದ್ರೆ ನಮ್ಗೆ ನಿತ್ಯಾನಂದ ಪ್ರಭುಗಳ ಆಶ್ರಯ ಬೇಕು ಅಂತ ಹೇಳಿ ಈಗ ನೋಡ್ತಾರೆ ನಿಮ್ಮ ಜಗಾಯಿ ಮದಾಯಿ ಒಂದು ಕಥೆಯಲ್ಲಿ. ಸೊ ಹೇಗೆ ಇಲ್ಲಾಂದ್ರೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಒಂದು ಸುದರ್ಶನ ಚಕ್ರನೇ ತೆಗೆದಿರುವಂತದ್ದು. ಆದ್ರೂ ಅವರ ಒಂದು ಕೃಪೆಯಿಂದ ಈ ಜಗಾಯಿ ಮದಾಯಿ ಉಳ್ಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರೇ ಕೇಳ್ಕೊಂಡಿರುವಂತದ್ದು ಅವ್ರಿಗೆ ಈ ಒಂದು ಶಿಕ್ಷೆ ಕೊಡಬೇಡಿ ಅಂತ ಹೇಳಿ. ಅಂದ್ರೆ ಜಗತ್ತಿನಲ್ಲಿ ಒಂದು ಶಾಂತಿಯನ್ನ ನೆಲೆಸಲಿಕ್ಕೆ ಪ್ರಯತ್ನವನ್ನ ಪಡ್ತಿರುವಂತವ್ರು ನಿತ್ಯಾನಂದ ಪ್ರಭುಗಳು. ಹೀಗೆ ನಿತ್ಯಾನಂದ ಪ್ರಭುಗಳ ಪಾದಕಮಲಗಳ ಆಶ್ರಯವನ್ನ ಪಡೆಯೋದ್ರಿಂದ ಏನಾಗುತ್ತೆ, ನಾವು ರಾಧಾಕೃಷ್ಣನನ್ನ ಕೃಷ್ಣರನ್ನ ನಾವು ಪಡಿಬಹುದು, ಅದು ಸಾಧ್ಯ ಆಗತ್ತೆ ಅಂತ. ಹಾಗಾಗಿ ನಾವು ಇಲ್ಲಿ ಕೊನೆಗೆ ಹೇಳ್ತಾರೆ ನಿತ್ಯಾನಂದ ಪ್ರಭುಗಳ ಪಾದಕಮಲಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ. ದೃಢ ಕೋರಿ ಧರು ನೀತಾಯಿರ್ ಪಾದ ಅಂತ ಹೇಳಿ, ಅಂದ್ರೆ ದೃಢವಾಗಿ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅವ್ರ ಪಾದ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಕೂಡ ನೋಡಿ ಚೈತನ್ಯ ಮಹಾಪ್ರಭುಗಳಿಗಿಂತ ಮುಂಚೆ ಹೋಗ್ಬೇಕಾದ್ರೆ ನಾವು ನಿತ್ಯಾನಂದ ಪ್ರಭುಗಳ ಒಂದು ಆಶ್ರಯ ನಮ್ಗೆ ಬೇಕು. 2ನೇ ಚರಣದಲ್ಲಿ ಹೇಳ್ತಾರೆ, ಇರೋದು ಕೇವಲ 4 ಚರಣಗಳಿವೆ. 2ನೇ ಚರಣದಲ್ಲಿ ಏನ್ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳ ಜೊತೆಯಲ್ಲಿ ನಾವು ಯಾರು ಸಂಬಂಧವನ್ನ ಬೆಳೆಸ್ಕೊಳ್ಳೋದಿಲ್ವೋ ಸೊ ಅವನು ತನ್ನ ಒಂದು ಮಾನವ ಜನ್ಮವನ್ನ ವ್ಯರ್ಥ ಮಾಡದ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದನ್ನ ತಿಳ್ಕೊಳ್ಬೇಕು. ಸ್ವಂತವರು ಒಂದು ಜೀವನ ಏನಿರುತ್ತೆ ಅಂತಂದ್ರೆ ಅವರು ತಮ್ಮ ಮೇಲೆ ತಾವು ನಿಗ್ರಹ ಇರೋದಿಲ್ಲ ಅಂತ ಹೇಳಿ, ತಮ್ಮ ಮನಸ್ಸಿನ ಮೇಲೆ ಆಗಿರ್ಬಹುದು, ತಮ್ಮ ದೇಹದ ಮೇಲೆ ಆಗಿರ್ಬಹುದು, ಕಾಯವಾಚ ಮನಸ್ಸ ನಿಗ್ರಹ ಇರೋದಿಲ್ಲ, ನಿಯಂತ್ರಣ ಇರೋದಿಲ್ಲ ಅಂತ ಹೇಳಿ. ಸೊ ಯಾವಾಗ ನಿಯಂತ್ರಣ ಇರೋದಿಲ್ವೋ ಅವರು ಪಶುವಿಗೆ ಸಮಾನ ಅಲ್ಲ. ಕೇವಲ ಮನುಷ್ಯ ಜನ್ಮಕ್ಕೆ ಮಾತ್ರ ಈ ಒಂದು ಶ್ರೇಷ್ಠತೆ ಕೊಟ್ಟಿರುವಂತದ್ದು, ನಾವು ನಿಯಂತ್ರಿಸಬಹುದು ಅಂತ. ಆದ್ರೆ ಯಾವಾಗ ಪಶುಗಳಾಗಿರ್ತೀವೋ, ಪಶುಗಳು ನೋಡಿ ಅದಕ್ಕೆ ಬೇಕು ಅಂದಾಗ ತಿಂದ್ಬಿಡುತ್ತೆ ಅಲ್ಲ. ಇದನ್ನ ಏನ್ ಬೇಕೋ ಅವಾಗ ಅದನ್ನ ಮಾಡ್ಬಿಡುತ್ತೆ, ಯಾಕಂದ್ರೆ ಇಂದ್ರಿಯ ಮೇಲೆ ಅದಕ್ಕೆ ನಿಗ್ರಹ ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತದ್ದು ಪಶುವಿಗೆ ಸಮಾನ. ಪಶು ಬೋರೋ ದುರಾಚಾರ ಅಂತ ಇಲ್ಲಿ ಹೇಳ್ತಾರೆ. ನಿಗ್ರಹ ಇದ್ದೇ ಇರುವಂತವ್ರು ಪಶುವಿಗೆ ಸಮಾನ ಅಂತ ಹೇಳಿ. ಹೀಗೆ ನಾವು ನಿತ್ಯಾನಂದ ಪ್ರಭುಗಳ ದಿವ್ಯ ನಾಮವನ್ನ ಉಚ್ಚರಿಸದೇ ಇದ್ರೆ ಸಂಸಾರ ಸುಖದಲ್ಲಿ, ಅಂದ್ರೆ ಸಂಸಾರ ನಮ್ಗೆ ಏನ್ ಕೊಡ್ತಾ ಇದೆ, ಈ ಒಂದು ಇದು ಸಾಗರ, ದುಃಖದ ಸಾಗರ, ಇಲ್ಲಿ ನಾವು ಮುಳುಗ್ ಹೋಗ್ಬಿಡ್ತೇವೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ನಾವು ಏನೆಲ್ಲ ವಿದ್ಯೆ ತಗೊಳ್ತೇವೆ, ಏನೆಲ್ಲ ಜ್ಞಾನ ತಗೊಳ್ತೇವೆ, ನಾವೆಲ್ಲ ಭಗವದ್ಗೀತೆ ಕಲಿದ್ರೆ ಏನೇ ನಾವು ಜ್ಞಾನವನ್ನ ತಗೊಂಡ್ರು ಕೂಡ ಅದು ವ್ಯರ್ಥ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು.
ಆಮೇಲೆ ಈ ಒಂದು ನಮ್ ಒಳ್ಳೆ ಕುಟುಂಬ ಇದ್ರು ಕೂಡ ಬ್ರಾಹ್ಮಣನಾಗಿರ್ತಾನೆ, ಕ್ಷತ್ರಿಯ ಒಳ್ಳೆ ಒಂದು ಕುಟುಂಬ ಕುಲ ಇದ್ರು ಕೂಡ ಅದು ಯಾವ ವಿಧದಲ್ಲಿ ಕೂಡ ಸಹಾಯ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ನಿತ್ಯಾನಂದರ ಕೃಪೆನೆ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವರು ಕೃಪೆ ಬೇಕು. ಮತ್ತೆ ಏನಾಗಿದೆ ಇನ್ನೊಂದು ಅಹಂಕಾರ, ಮತ್ತೆ ಅಹಂಕಾರದಿಂದ ಉನ್ಮತ್ತನಾಗಿ ಈ ಒಂದು ಶರೀರ ಪ್ರಜ್ಞೆಯಲ್ಲಿ ನಾವೆಲ್ಲರೂ ಏನಿದ್ದೇವೆ, ಶರೀರ ನಾವು ಕೃಷ್ಣ ಕಾನ್ಸಿಯಸ್ ನಲ್ಲಿ ಇಲ್ಲ, ನಾವೇನಿದ್ದೇವೆ ದೈಹಿಕ ಕಾನ್ಸಿಯಸ್ ನಲ್ಲಿ ಇದ್ದೇವೆ. ಹೇಗೆ ಅಂದ್ರೆ ಮೊದ್ಲು ನಾನು ನನ್ನ ಇಂದ್ರಿಯಗಳನ್ನ ತೃಪ್ತಿ ಮಾಡ್ಕೊಳ್ಬೇಕು. ನೋಡಿ, ನೀವೇನಾದ್ರೂ ಉಪವಾಸ ಇಟ್ಕೊಂಡು ಭಗವಂತನ ಪೂಜೆ ಮಾಡ್ತೀರಾ? ಇಲ್ಲ. ಮೊದಲು ಹೊಟ್ಟೆಗೆ ಏನಾದ್ರೂ ಬಿದ್ರೇನೆ ಜಪ, ಹೊಟ್ಟೆಗೆ ಏನಾದ್ರೂ ಹಾಕಿದ್ರೇನೆ ನಂದು ಒಂದು ಉಪವಾಸ. ಹಾಗಾದ್ರೆ ಇಲ್ಲಿ ಏನ್ ಬಂತು ಕಾನ್ಸಿಯಸ್ನೆಸ್? ಶಾರೀರಿಕ ಪ್ರಜ್ಞೆ. ಈ ರೀತಿ ವ್ಯಕ್ತಿ ತನ್ನ ಶಾರೀರಿಕ ಪ್ರಜ್ಞೆಯಲ್ಲಿ ಇರ್ತಾನೆ. ಆದ್ರೆ ನಿತ್ಯಾನಂದ ಪ್ರಭು ಅವರು ನನಗೆ ಏನ್ ಮಾಡಬಲ್ರು? ನಾನು ಲಕ್ಷ್ಯ ಇಡೋದಿಲ್ಲ. ಇದರ ಪರಿಣಾಮವಾಗಿ ಅಸತ್ಯವನ್ನ ಅವರು ಸತ್ಯವನ್ನಾಗಿ ಭಾವಿಸ್ತಾರೆ. ಅಂದ್ರೆ ಅಸತ್ಯ ಅಂದ್ರೆ ಏನು? ದೈಹಿಕ ಒಂದು ಪ್ರಜ್ಞೆ ಅನ್ನುವಂಥದ್ದು ಅಸತ್ಯ. ಅದನ್ನೇ ನಾನು ಸತ್ಯ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ನೀನೇನಾದ್ರೂ ರಾಧಾಕೃಷ್ಣನ ಒಂದು ಸಂಘವನ್ನ ಪಡಿಲಿಕ್ಕೆ ಇಚ್ಛಿಸಿದರೆ ಮೊದಲು ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ನೀನು ಪಡಿಬೇಕು ಅನ್ನೋದನ್ನ ಇಲ್ಲಿ ಅಸತ್ಯರ ಸತ್ಯ ಕೋರಿಮಾನಿ ನಿತಾಯರ ಕೊರೋನಾ ಹಬೆ ಬ್ರಜೆ ರಾಧಾಕೃಷ್ಣ ಪಾಬೆ ಅಂತ ಹೇಳಿ. ಸೊ ಆವಾಗ ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ನೀ ಪಡಿಬೇಕು ಅಂತ ನರೋತ್ತಮ ದಾಸ್ ಠಾಕೂರರು ಹೇಳ್ತಾ ಇದ್ದಾರೆ. ಹೀಗೆ ಅವರು ದಯೆ ತೋರಿದಾಗ ನಾವು ರಾಧಾಕೃಷ್ಣನ ಸಮೀಪ ಹೋಗ್ಬಲ್ವಿ. ಈಗ ನಾವು ತುಂಬಾ ದೂರದಲ್ಲಿ ಇದ್ದೇವೆ. ಸೊ ಅವರ ಸಮೀಪಕ್ಕೆ ಒಂದೊಂದು ಹೆಜ್ಜೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನೀನು ನಿತ್ಯಾನಂದ ಪ್ರಭುಗಳ ಒಂದು ಕಾಲವನ್ನ ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳ್ತಾರೆ. ಧರುವ ನಿತಾಯ ಚರಣ ದುಃಖಾನಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಆಮೇಲೆ ಕೊನೆಗೆ 4ನೇ ಚರಣದಲ್ಲಿ ಏನ್ ಹೇಳ್ತಾರೆ? ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳು ಮಾಯೆ ಅಲ್ಲ ಅಂತ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಅವು ಸತ್ಯ. ಯಾಕಂದ್ರೆ ನಿತ್ಯಾನಂದ ಪ್ರಭುಗಳು ದಿವ್ಯವಾದ ಒಂದು ಭಕ್ತಿ ಸೇವೆಯನ್ನ ಮಾಡುವವನು ಕೂಡ ದಿವ್ಯನೇ ಅಂತ ಹೇಳಿ. ಅಂದ್ರೆ ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳನ್ನ ಯಾರು ಪೂಜೆ ಮಾಡ್ತಾರೋ ನಿತ್ಯಾನಂದ ಪ್ರಭುಗಳು ದಿವ್ಯನೇ. ಆದ್ರೆ ಅವನ ಪಾದ ಕಮಲಗಳನ್ನ ಯಾರು ಪೂಜೆ ಮಾಡ್ತಾರೋ ಅವರು ಕೂಡ ದಿವ್ಯವಾದಂಥವ್ರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ನೋಡಿ. ಸದಾ ನಿತ್ಯಾನಂದ ಪಾದ ಕಮಲಗಳನ್ನ ನಾವು ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಸೊ ಹೀಗೆ ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ ಕೊನೆಗೆ ನರೋತ್ತಮ ಬೋರೋ ದುಃಖಿ ನೀತಾಯ ಮೋರೆ ಕೋರೋ ಸುಖಿ. ಅಂದ್ರೆ ನರೋತ್ತಮ ದಾಸ ತುಂಬಾ ದುಃಖಿತನಾಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ಕನಕದಾಸರಾಗಿರ್ಬೋದು, ಈ ಪುರಂದರದಾಸ ಆಗಿರ್ಬೋದು ಬರ್ದಿರುವಂತದ್ದು ಒಂದು ಭಾವನೆಯಿಂದ ಬಂದಿರುವಂತಹ ಒಂದು ಕೀರ್ತನೆಗಳು ಅಂತ ಹೇಳ್ಬಹುದು, ಭಜನೆಗಳಂತ ಹೇಳ್ಬಹುದು. ನಮ್ಮಂತವ್ರು ಏನಾದ್ರು ರಚಿಸ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಭಾವನೆ ಇರಲ್ಲ. ಅವರು ಭಾವಭರಿತವಾಗಿ ಈ ನಿಮ್ಗೆ ನೋಡಿರ್ಬೋದು ನೀವು ಲೆವೆಲ್ 3 ನಲ್ಲಿ ಅಷ್ಟಸಾತ್ವಿಕ ಭಾವದ ಕುರಿತಾಗಿ ನಾನು ಹೇಳಿದ್ದೆ. ಆ ಅಷ್ಟಸಾತ್ವಿಕ ಭಾವದಲ್ಲಿ ಒಂದಾಗಿರುವಂತದ್ದು ಈ ನರೋತ್ತಮ ದಾಸರ ಈ ಒಂದು ಭಜನ್. ಹಾಗಾಗಿ ನರೋತ್ತಮ ದಾಸ ದುಃಖಿತನಾಗಿದ್ದಾನೆ ಅಂತ. ಸೊ ಹೀಗೆ ಅದರಿಂದ ಅವನನ್ನ ಸುಖಿಯಾಗಿ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಅಂದ್ರೆ ನನ್ನನ್ನು ತಾನು ಹೇಳ್ಕೊಳ್ತಾ ಇದ್ದಾರೆ. ನರೋತ್ತಮ ದಾಸ್ ಠಾಕೂರನನ್ನು ಸುಖಿಯಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ದಯವಿಟ್ಟು ನನ್ನನ್ನ ನಿಮ್ಮ ಪಾದ ಕಲ್ಮಗಳ ಹತ್ತಿರ ಕರ್ಕೊಳ್ಳಿ ಅಂತ ಹೇಳಿ ನರೋತ್ತಮ ದಾಸ್ ಠಾಕೂರರು ಹೇಳ್ತಾ ಇರುವಂತದ್ದು. ತುಂಬಾ ಸುಂದರವಾಗಿದೆ. ಕೇಳಿ ಹಾಡನ್ನ. ಮತ್ತೆ ಅದರ ಒಂದು ಭಜನ್ ಪುಸ್ತಕದಲ್ಲಿ ಇದೆ, ಪೇಜ್ ಕೂಡ 82, 83 ನಲ್ಲಿದೆ. ತುಂಬಾ ಸುಂದರವಾದಂತದ್ದು. ಹರೇ ಕೃಷ್ಣ. ಇದನ್ನ ಹೇಳ್ಬೇಕು ಮಾತಾಜಿ. ಒಂದ್ ಸೆಕೆಂಡ್. ಹರೇ ಕೃಷ್ಣ ಮಾತಾಜಿ. ಶುಕ್ರವಾರ ಲಕ್ಷ್ಮೀ ಸರಸ್ವತಿ ಇಬ್ರು ಒಟ್ಟಿಗೆ ನೋಡ್ದಂಗ ಆಯ್ತು. ನೀವು ಅವತ್ತಿಂದ ತೋರಿಸ್ತೀರಾ ಇದ್ರಿದ್ರಿ. ಲಕ್ಷ್ಮೀ ಸರಸ್ವತಿ ಒಟ್ಟಿಗೆ ನೋಡ್ದಂಗ ಆಯ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಅಲ್ಲಿ ಹೋಲಿಸ್ಲಿಕ್ಕೆ ಆಗಲ್ಲ ನಮ್ಗೆಲ್ಲ. ಈ ತರ ನಾವೆಲ್ಲ ತುಂಬಾ ಕನಿಷ್ಠರು. ಅಲ್ಲ, ನಾವ್ ಕೇಳ್ತಾ ಇದ್ವಲ್ಲ ಮಾತಾಜಿ ಯಾವಾಗ್ಲೂನು. ಆದ್ರೆ ನಮ್ಗೆ ಇವತ್ತು ಒಳ್ಳೆ ಒಂದು ಇದಾಯ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ನಿಮ್ ವಾಯ್ಸ್ ಕೇಳಿ ಹಿಂಗೆ ಇರೋದು ಅನ್ಕೊಂಡು ಇವತ್ತು ಫೇಸ್ ನೋಡ್ಸಿ ಹಂಗೆ ಇದ್ದೀರ. ನನಗೆ ಆಶ್ಚರ್ಯ ಆಗ್ತೈತೆ. ಥ್ಯಾಂಕ್ ಯು ಮಾತಾಜಿ. ನಮ್ ಡೀಟೇಲ್ ಸ್ಟಡಿ ಮಾಡೋವಾಗ ನೀವು ದಿನ ಹಾಡ್ತಿದ್ರಿ ಮಾತಾಜಿ. ಹೌದು, ಭಗವದ್ಗೀತೆ ಡೀಟೇಲ್ ಸ್ಟಡಿ. ಈಗ ಸಮಯ ಇರ್ಲಿಲ್ಲಲ್ಲ ಮಾತಾಜಿ, ಹಾಗಾಗಿ ನಾನು ಸ್ವಲ್ಪ ನೋಡಿ ಇಮಿಡಿಯೇಟ್ ಆಗಿ ಅವ್ರು ಮುಗಿದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಬೇಕು. ಹೀಗೆ ಸ್ವಲ್ಪ ಏನಾದ್ರು ಸಮಯ ಇದ್ರೆ ನಾವು ಮಾಡ್ಬೋದಿತ್ತು. ನಾನು ಇಲ್ಲಿ ಶೇರ್ ಮಾಡ್ತೇನೆ ಒಂದು.
ಕಾಣಿಸ್ತಾ ಇದೆಯಾ ನಿಮ್ಗೆ ಸ್ಕ್ರೀನ್? ಕಾಣಿಸ್ತಾ ಇದೆ ಮಾತಾಜಿ. ಹನ್ನೊಂದು ಸಾವಿರ. ಮಾತಾಜಿ ಇದ್ ಬರ್ಕೊಳಕ್ಕಾಗಲ್ಲ, PDF ಕಳಿಸ್ತೀರಾ? ಇದನ್ನ ನಾನು ಏನ್ ಕಳಿಸ್ತೀನೋ ಇಲ್ವೋ ಗೊತ್ತಿಲ್ಲ ಮತ್ತೆ, ಯಾಕಂದ್ರೆ ಎಲ್ಲಾನು ಕೆಲವೊಂದು ಕಾಪಿ ಇದಿರುತ್ತೆ. ಬರ್ಕೊಳ್ಳೋ ಅಷ್ಟರಲ್ಲಿ ಮುಂದಕ್ಕೆ ಹೋಗ್ಬಿಡುತ್ತದು. ನೋಡೋಣ, ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ನೀವು. ಕರೆಕ್ಟ್ ಕರೆಕ್ಟ್. ಸರಿ ಸರಿ ಮಾತಾಜಿ. ಕೊಡ್ತೇನೆ ಎಲ್ರಿಗೂ ಕೂಡ. ನೋಡೋಣ, ಈಗ ವರ್ಣಮಾಲೆಯಿಂದ ನಾವು ಬರ್ತಾ ಇದೀವಿ ಅಂತಂದ್ರೆ ನಾನೇನು ಎಷ್ಟು ವರ್ಣಮಾಲೆಗಳಿದೆ, ಎಷ್ಟು ವ್ಯಂಜನ, ಎಷ್ಟು ಅವರ್ಗ ವ್ಯಂಜನಗಳು ಇದು ಕುರಿತ ಹೇಳಲ್ಲ. ಈಗ ನಿಮ್ಗೆ ಗೊತ್ತು ಒಟ್ಟಾರೆ ಎಷ್ಟು ವರ್ಣಮಾಲೆಯಲ್ಲಿ ಇರುವಂತದ್ದು. ನಾವು ಈ ಒಂದು ಸಂಸ್ಕೃತ ಬಳಸಿ ನಾವು ಶ್ಲೋಕಗಳನ್ನ ಕಲಿಯುವಂಥದ್ದು. ಕಲಿಯುವಾಗ ಶಬ್ದದ ಪ್ರಾಮುಖ್ಯತೆ ತುಂಬಾ ಇದೆ. ಯಾಕಂದ್ರೆ ನೋಡಿ, ಸಂಸ್ಕೃತ ಪದ ಏನೋ ಒಂದು ಆಲೋಚನೆ ಇಲ್ಲದೆ, ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಆಗಿರ್ಬಹುದು, ಆಧ್ಯಾತ್ಮಿಕವಾಗಿ ಆಗಿರ್ಬಹುದು, ಕಾರಣ ಇಲ್ಲದೇನೆ ಆ ವರ್ಣದಗಳಲ್ಲಿರುವಂತಹ ಮಾಲೆಗಳನ್ನ ಅಥವಾ ಅಕ್ಷರಗಳನ್ನ ಸೃಷ್ಟಿ ಮಾಡಿರುವಂತದ್ದಲ್ಲ. ಹಾಗಾಗಿ ಶಬ್ದ ಅನ್ನುವಂಥದ್ದು ಯಾರು ತೆಗಿತಾರೆ? ಮಾನವನನ್ನೇ ತೆಗಿತಾನೆ. ಈಗ ನಾನು ಪ್ರಜ್ಞೆಯಲ್ಲಿ ಇದ್ದೀನಿ ಅಂದಾಗ ನನ್ನಿಂದ ಶಬ್ದಗಳು ಹೊರಬರುತ್ತೆ. ಅದೇ ನಾನು ಪ್ರಜ್ಞೆಯಲ್ಲಿ ಇಲ್ದ ಇದ್ರೆ ನನ್ನ ಶಬ್ದಗಳು ಹೊರಬರೋದಿಲ್ಲ. ಹಾಗಾಗಿ ಆ ಒಂದು ಶಬ್ದಗಳು ನಮ್ಮ ಒಂದು ಧ್ವನಿಯಲ್ಲಿ ಇರುವಂತಹ, ಅಥವಾ ನಾವು ಹೇಗೆ ಉಚ್ಚಾರಣೆ ಮಾಡ್ತೀವಲ್ಲ, ಆ ಉಚ್ಚಾರಣೆಯ ಭಾಗಗಳನ್ನ ಅನುಸರಿಸಿ ಅದಕ್ಕೆ ತಕ್ಕ ಹಾಗೆ ಸೃಷ್ಟಿ ಮಾಡಿರುವಂತದ್ದು ಸಂಸ್ಕೃತದ ಅಕ್ಷರಗಳನ್ನ ಅಂತ ಹೇಳ್ಬೋದು. ಹಾಗೆ ಕನ್ನಡ ಆಗಿರ್ಬೋದು, ವಿಭಿನ್ನ ಅಲ್ಲ. ಕನ್ನಡ ಯಾವಾಗ್ಲೂ ಸಂಸ್ಕೃತವನ್ನೇ ಅನುಸರಿಸುವಂಥದ್ದು. ತುಂಬಾ ಪದಗಳು ಸಂಸ್ಕೃತದಲ್ಲಿ ಇರುವಂತಹ ಪದಗಳು ಕನ್ನಡದಲ್ಲಿಯೂ ಕೂಡ ಇದೆ. ನಾವು ಯಾವುದೇ ನೀವು ಉದಾಹರಣೆಗಳನ್ನ ತಗೋಬಹುದು. ಸುಪ್ರಭಾತ ನೋಡಿ, ಸುಪ್ರಭಾತ ನಾವು ಕನ್ನಡದಲ್ಲಿನೂ ಹೇಳ್ತೇವೆ. ಸೊ ಸುಪ್ರಭಾತ ಇದು ವರ್ಡ್ ಫ್ರಮ್ ಇದು ಸಂಸ್ಕೃತ, ಅಲ್ಲಿಂದಲೂ ಕೂಡ ಬರುತ್ತೆ. ಹೀಗೆ ಸಂಸ್ಕೃತವನ್ನ ನಾವು ತುಂಬಾ ಅನುಸರಿಸುವಂಥದ್ದು. ಮತ್ತೆ ಸಂಸ್ಕೃತದ ಶಬ್ದದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ವೈಜ್ಞಾನಿಕವಾಗಿ ಒಂದು ಕಾರಣ ಆದ್ರೆ ಆಧ್ಯಾತ್ಮಿಕವಾಗಿ ಒಂದು ಕಾರಣ ಇದೆ. ಅದರ ಒಂದು ಉಚ್ಚಾರಣೆ ನಮ್ಮ ಧ್ವನಿಯ ಭಾಗದಿಂದ, ಈ ಕಂಠದಿಂದ ಪ್ರಾರಂಭ ಆಗಿ ಹೊರಗೆ ಬರುತ್ತೆ. ಅದಕ್ಕೇನೆ ನಾವು ಹೇಳ್ತೇವೆ ಧ್ವನಿ ಅಂತ ಹೇಳಿ. ಕಂಠದಿಂದ ಪ್ರಾರಂಭ ಆಗುತ್ತೆ. ಆ ಕಂಠದಿಂದ ಪ್ರಾರಂಭ ಆಗುವಾಗ ನಮ್ಮಲ್ಲಿ ಇರುವಂತಹ ಏನು ಅಷ್ಟು ಚಕ್ರಗಳಂತ ನಾವು ಹೇಳ್ತೀವಲ್ಲ, ಆ ಅಷ್ಟ ಚಕ್ರಗಳ ಮೇಲನೂ ಕೂಡ ಒಂದು ಕಂಪನವನ್ನ ನಿರ್ಮಾಣ ಮಾಡುವಂಥದ್ದು ಈ ಸಂಸ್ಕೃತ ಅಕ್ಷರಗಳು. ಹಾಗಾದ್ರೆ ನಾವು ಕಂಪೇರ್ ಮಾಡಿ ನೋಡಿದಾಗ ಬೇರೆ ಒಂದು ಅಕ್ಷರ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಬೇರೆ ಒಂದು ಲ್ಯಾಂಗ್ವೇಜ್ ಅನ್ನ ನೋಡೋದಾದ್ರೆ, ಸೊ ನಾ ಯಾವ್ದು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ಬಟ್ ನೋಡಿ ಅಲ್ಲಿ ಸೈಂಟಿಫಿಕ್ ಆಗಿ ಏನೂ ರೀಸನ್ ಇಲ್ಲ. ನೋಡಿ ABCD ತಗೊಳ್ಳಿ, ABCD, ಅದಕ್ಕೆ ಏನೋ ಒಂದು ಕ್ಯಾಟಗರಿ ಇಲ್ಲ, ವರ್ಗ ಇಲ್ಲ. ಏನ್ ಹೇಳ್ತೇವೆ ನಾವು ಸಾಮಾನ್ಯವಾಗಿ ಹಾಗೆ ಹೇಳ್ತಾ ಹೋಗ್ತೇವೆ. ಸೊ ಏನು ಕ್ಯಾಟಗರಿ ಮಾಡಿದ್ದಾರೆ ಇಲ್ಲಿ ಸಂಸ್ಕೃತದ ಒಂದು ಶಬ್ದಗಳಲ್ಲಿ? ಯಾಕೆ ನಾವು ಹಾಗೇನೆ ಉಚ್ಚಾರಣೆ ಮಾಡ್ಬೇಕು? ಹಾಗೆ ಉಚ್ಚಾರಣೆ ಮಾಡೋದ್ರಿಂದ ಆಗುವಂತ ಲಾಭ ನಮಗೆ ಏನು? ಅಥವಾ ನಮ್ಗೇನಾದ್ರೂ ಇದಕ್ಕೆ ವಯಸ್ಸಿದೆಯಾ ಕಲೀಲಿಕ್ಕೆ? ಅಥವಾ ಉಚ್ಚಾರಣೆಗೆ ಏನಾದ್ರೂ ವಯಸ್ಸಿದೆಯಾ? ಉಚ್ಚಾರಣೆಗೆ ಏನಾದ್ರೂ ನಮ್ಮ ಧ್ವನಿ ತುಂಬಾನೇ ಸಿಹಿ ಆಗಿರ್ಬೇಕು, ಧ್ವನಿ ಏನಾದ್ರೂ ತುಂಬಾನೇ ಸುಂದರವಾಗಿ ಹೊರಬರಬೇಕು, ಹೀಗಾದ್ರೆ ಏನಾದ್ರೂ ಕಾರಣ ಇದೆಯಾ? ಇಲ್ಲ. ಅವ್ಯಾವ ರೀಸನ್ಗಳು ಇಲ್ಲಿ ಇಲ್ಲ. ಪ್ರತಿಯೊಬ್ಬರು ಧ್ವನಿಯಿಂದ ಏನ್ ಕಂಪನ ನಿರ್ಮಾಣ ಆಗುತ್ತೋ ಆ ಕಂಪನನೇ ನಿಮ್ಮನ್ನ ಆಧ್ಯಾತ್ಮಿಕವಾಗಿ ಉನ್ನತಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಕಂಪನ ನಮ್ದೇನೀಗ ನಾವು ಜಪ ಮಾಡಿದಾಗ ಹೇಗೆ ಕಂಪನ ನಿರ್ಮಾಣ ಆಗುತ್ತೋ, ಅದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವೊಮ್ಮೆ ಇದನ್ನ ನಾವು ಪ್ರೆಸೆಂಟೇಶನ್ ಗಳನ್ನು ಕೂಡ ನಮ್ಗೆ ಕೊಟ್ಟಿದ್ರು, ಮಾಡಿದ್ವಿ. ಸುಮಾರು ಜನರು ಜಪದ ಒಂದು ಮಹತ್ವವನ್ನ ಹೇಳಿದ್ರು. ಜಪ ಮಾಡೋದ್ರಿಂದ ಏನು ಲಾಭಗಳಿದೆ, ಸೊ ಯಾಕೆ ನಾವು ಜೋರಾಗಿ ಜಪವನ್ನ ಮಾಡ್ಬೇಕು, ನಮ್ ಕೇಳೋ ಹಾಗೆ ಮಾಡ್ಬೇಕು, ಅದಕ್ಕೂ ಒಂದು ಕಾರಣ ಇದೆ. ಅದು ಈಗ ನಾವು ಕೇವಲ ಶಬ್ದದ ಮೂಲಕ ನೋಡೋಣ. ಸೊ ಈ ಶಬ್ದದ ಒಂದು ಕಂಪನದಿಂದ ಏನಾಗುತ್ತೆ, ನಮ್ಮ ಒಳಗಡೆ ಇರುವಂತಹ ಏನು ಕಂಪನದ ನಿರ್ಮಾಣ ಇದೆಯೋ, ನಾವೇನು ಒಳಗಡೆ ಭಗವಂತನ ಜೊತೆಗೆ ಕನೆಕ್ಟ್ ಆಗ್ಬೇಕು ಅನ್ನುವಂಥ ಒಂದು ಚಕ್ರಗಳಿದೆಯೋ ಅದರ ಒಂದು ಜಾಗ್ರತೆಗೂ ಕೂಡ ಇದು ಕಾರಣ ಆಗತ್ತೆ ಅಂತ. ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಎಲ್ರು. ನೋಡಿ, ನೋಡೋಣ ವರ್ಣಮಾಲೆಯಲ್ಲಿ ಸ್ವರದ ಮಾತ್ರೆಗಳನ್ನ ನಾವು ನೋಡ್ತೇವೆ. ಈಗ ಸುಮಾರು ಜನರು ಯಾಕೆ ಇದನ್ನ ತಗೊಂಡೆ ಅಂದ್ರೆ, ನಾನು ಈಗ ಥ್ರೂ ಔಟ್ 700 ಶ್ಲೋಕಗಳನ್ನ ಮಾಡುವಾಗ ಸುಮಾರು ಜನರು ಕಾ ಹೇಳಲ್ಲ, ಕ ಅಷ್ಟೇ ಹೇಳ್ತಾರೆ. ಕೂ ಹೇಳಲ್ಲ, ಕು ಅಷ್ಟೇ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ಸ್ವಲ್ಪ ತಗೊಳ್ಬೇಕಾಯ್ತು, ಯಾವ್ದು ರಸ್ವ ಯಾವ್ದು ದೀರ್ಘ ಅಂತ. ರಸ್ವ ಅಂದ್ರೆ ಏನು? ಈಗ 2 ವಿಧಗಳನ್ನ ನಾವು ಸ್ವರದ ಮಾತ್ರೆಗಳಲ್ಲಿ ತಗೊಳ್ತೇವೆ. ಸ್ವರ ಅಂದ್ರೆ ನಿಮ್ಗೆ ಗೊತ್ತು, ಇವೆಲ್ಲ ಅಂತ ಹೇಳಿ 2 ಮಾತ್ರೆಗಳನ್ನ ತಗೊಳ್ತೇವೆ, ಹ್ರಸ್ವ ದೀರ್ಘ ಅಂತ. ಹ್ರಸ್ವ ಅಂದ್ರೆ ಏನು? ಒಂದು ಚಪ್ಪಾಳೆ ಹಾಕಿದಾಗ ನಮ್ದು ಎಷ್ಟು ಉಚ್ಚಾರಣೆ ಬರುತ್ತೋ ಅದಕ್ಕೆ ಹ್ರಸ್ವ ಅಂತ ಕರಿತೇವೆ. ಅಂದ್ರೆ ಏಕ ಮಾತ್ರೆ ಎಲ್ಲಿ ನಾವು ಏನು ಉಚ್ಚರಿಸ್ತೀವೋ ಅದಕ್ಕೆ ಹ್ರಸ್ವ ಅಂತ ಕರಿತೇವೆ. ಕ ನೋಡಿ, ಒಂದು
ಒಂದು ಚಪ್ಪಾಳೆ ಗೆ ಸಂಬಂಧಪಟ್ಟಿರೋದು. ಕಾ 2 ಮಾತ್ರೆ ತಗೊಳುತ್ತೆ. ಕಾ ಕಾ ನೋಡಿ, 2 ಚಪ್ಪಾಳೆ ಹಾಕಿದಾಗ ದೀರ್ಘ ಆಯ್ತು. ನಾವು ಹಾಗೆ ಉಚ್ಚರಿಸಬೇಕು, ಕ ಕಾ. ಹಾಗೆ ಹೇಳಿದಾಗ ನಮ್ಗೆ ಮುಂದಿನ ಅಕ್ಷರ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ತುಂಬಾ ಸರಳವಾಗುತ್ತೆ. ಯಾವುದೇ ನಾವು ಶ್ಲೋಕನ ಉಚ್ಚಾರಣೆ ಮಾಡುವಾಗ ನಾವು ಸರಳವಾಗಿ ಮುಂದೆ ಓದ್ಲಿಕ್ಕೇನೆ ಗಡಿಬಿಡಿಯಲ್ಲಿ ಇರ್ತೇವೆ. ನಾವು ಯಾವಾಗ್ಲೂ ಆ ಅಕ್ಷರವನ್ನ ನೋಡಿ ಓದ್ಲಿಕ್ಕೆ ನಾವು ಪ್ರಯತ್ನ ಮಾಡಲ್ಲ. ಓದ್ಲಿಕ್ಕೆ ಸ್ವಲ್ಪ ಆತುರದಲ್ಲಿ ಇರ್ತವೆ. ಹಾಗಾಗಿ ನಾವು ಮೊದಲು ದೀರ್ಘ ಇದೆಯೋ, ಹ್ರಸ್ವ ಇದೆಯೋ, ದೀರ್ಘ ಇದೆಯೋ ಅನ್ನೋದನ್ನ ನಾವು ಗಮನಿಸಬೇಕು. ಸೊ ಹ್ರಸ್ವ ದೀರ್ಘ ಎಲ್ಲೆಲ್ಲಿ ಇರುತ್ತೆ? ಕೇವಲ ಕ ಕಾನಲ್ಲ, ಇಲ್ಲ. ಕ ಜೊತೆ ಈ ಕೂಡಿದಾಗ ಕಿ ಕಿ. ಕ ಜೊತೆ ದೊಡ್ಡ ಈ ಕೂಡಿದಾಗ, ದೀರ್ಘ ಕೂಡಿದಾಗ ಕೀ. ಕ ಜೊತೆ ಹೂ ಕೂಡಿದಾಗ ಕು. ಕ ಜೊತೆ ದೊಡ್ಡ ಹೂ ಕೂಡಿದಾಗ ಕೂ. ರು ಕೂಡಿದಾಗ ಕ್ರೂ. ಮತ್ತೆ ಕ ಜೊತೆ ದೊಡ್ಡ ರು ಕೂಡಿದಾಗ ಕ್ರೂ. ಇದಕ್ಕೆ ದೀರ್ಘವಾಗಿ ಉಚ್ಚಾರಣೆ ಮಾಡಲ್ಲ, ಯಾಕಂದ್ರೆ ಋಷಿರು. ಯಾಕಂದ್ರೆ ನಮ್ಮಲ್ಲೀಗ ಋಷಿರು ಒಂದೇ ಇರುವಂತದ್ದು. ರೂ ತೆಗ್ದಿದ್ದಾರೆ ಕನ್ನಡದಲ್ಲಿ, ನಿಮ್ಗೆಲ್ಲ ಗೊತ್ತು. ಆದ್ರೆ ಸಂಸ್ಕೃತದಲ್ಲಿ ನಾವು ದೊಡ್ಡ ರೂನ ನೋಡ್ತೇವೆ. ದೊಡ್ಡ ರು ಸುಮಾರು ಕಡೆಗೆ ಇದು ಬಳಕೆಗೆ ಬರುತ್ತೆ. ಸಂಸ್ಕೃತದಲ್ಲಿದ್ದಾಗ ಕನ್ನಡದಲ್ಲಿ ಮಾತ್ರ ಅದನ್ನ ತೆಗೆದಿರುವಂತದ್ದು. ಕ್ರೂ ದೀರ್ಘವಾಗಿ ಹೇಳುವಂಥದ್ದು. ಎ ನೋಡಿ, ಸಣ್ಣ ಎ ಇಲ್ಲ ಅಲ್ಲಿ, ಎಲೆ ಎ ಇಲ್ಲ. ಯಾಕೆ ಇಲ್ಲ? ಸಂಸ್ಕೃತದಲ್ಲಿ ಎಲೆ ಎ ಬಳಕೆ ಆಗಲ್ಲ. ಕೇವಲ ದೀರ್ಘವಾದ ಎ ಮಾತ್ರ ಬಳಕೆ ಆಗುವಂಥದ್ದು. ಏಣಿ. ಹಾಗೆ ನೀವು ಇಲ್ಲಿ ಗಮನಿಸಬಹುದು, ಯಾಕೆ ಸಣ್ಣ ಎ ತಗೊಂಡಿಲ್ಲ ಅಂತ. ಎಲೆ ಎ ಯಾಕೆ ತಗೊಂಡಿಲ್ಲ? ಯಾಕಂದ್ರೆ ಸಂಸ್ಕೃತದಲ್ಲಿ ಬಳಕೆ ಇಲ್ಲ. ಯಾಕಂದ್ರೆ ನಾವು ಕನ್ನಡದ ಮಾತಾಡ್ತಾ ಇಲ್ಲ, ಸಂಸ್ಕೃತದ ಒಂದು ಶ್ಲೋಕಗಳನ್ನ ಮಾತಾಡ್ತಾ ಇದ್ದೇವೆ. ಹಾಗಾಗಿ ನಾವು ಏಣಿ ಎನ ತಗೊಳ್ತೇವೆ. ಅಂದ್ರೆ ಇಲ್ಲಿ ನೋಡಿ, ಕ ಪ್ಲಸ್ ಎ ಕೆ. ದೀರ್ಘ ನೋಡಿ, 2 ಮಾತ್ರೆಯಲ್ಲಿ ನಾನು ಒಂದು 2 ಮಾತ್ರ ಕಾಲ ತಗೊಂಡೆ. 2 ಸಮಯ ನಾನು ಎಳೆದೆ ಅದನ್ನ. ಐ. ಇದು ಕೂಡ ದೀರ್ಘ. ಕೈ. ಕ ಪ್ಲಸ್ ಐ ಕೈ. ಕ ಪ್ಲಸ್ ಓ ಕೋ. ನೋಡಿ, ಇಲ್ಲಿ ಸಣ್ಣ ಓ ಇಲ್ಲ. ಏನು ಓದು ಓ ಇಲ್ಲ, ಓಲೆ ಓ ಇದೆ. ಓದು ಓ ಇಲ್ಲ, ಯಾಕೆ ಇಲ್ಲ ಅಲ್ಲಿ? ಯಾಕಂದ್ರೆ ಸಂಸ್ಕೃತದಲ್ಲಿ ಬಳಕೆ ಇಲ್ಲ. ಓಲೆ ದೊಡ್ಡ ಓನೆ ಅಲ್ಲಿ ಬಳಕೆ ಇರುವಂತದ್ದು. ಹಾಗಾಗಿ ಕ ಪ್ಲಸ್ ಓ ಕೋ. ನೀವು ಗಮನಿಸಬೇಕು, ಎ ಐ ಓ ಇವು ಮೂರನ್ನು ಕೂಡ ದೊಡ್ಡದಾಗಿ ಬಳಕೆ ಮಾಡ್ಬೇಕು. ಎಲ್ಲೆಲ್ಲಿ ಶ್ಲೋಕದಲ್ಲಿ ಇವುಗಳ ಉಚ್ಚಾರಣೆ ಬರುತ್ತೋ ನಾವಲ್ಲಿ ದೀರ್ಘವಾಗಿನೇ ಉಚ್ಚಾರಣೆಯನ್ನ ಮಾಡ್ಬೇಕು ಅನ್ನುವಂಥದ್ದು ಇದು ಒಂದು. ನೆಕ್ಸ್ಟ್ ಎರಡನೇದು, ನಾವು ಅನುಸ್ವಾರವನ್ನ ನೋಡ್ತೇವೆ. ಅನುಸ್ವಾರದ ಉಚ್ಚಾರಣೆ. ಇವೆಲ್ಲ ಭಾಗಗಳನ್ನ ನಾವು ಉಚ್ಚರಿಸುವಾಗ ಹೇಗೆ ಇರುತ್ತೆ ಅನ್ನೋದನ್ನ ನೋಡೋಣ. ಸ್ವಲ್ಪ ನಾನು ಝೂಮ್ ಮಾಡಿ ತೋರಿಸ್ತೇನೆ ಇದನ್ನ. ನಿಮ್ಗೆ ಸುಮಾರು ಸಲ ನಾನು ಹೇಳಿದ್ದೀನಿ, ಕೆಲವೊಂದು ಶಬ್ದಗಳನ್ನ ಹೇಳಿದೆ. ನೀವು ಕೇವಲ ನಿಮ್ಮ ಎಡಗಡೆ ಇರುವಂತ ಚಿತ್ರವನ್ನ ಮಾತ್ರ ನೋಡಿ, ಬಲಗಡೆ ಚಿತ್ರನ ನೋಡ್ಬೇಡಿ. ಎಡಗಡೆ ಇರುವಂತ ಚಿತ್ರವನ್ನ ಮಾತ್ರ ನೋಡಿ. ಈಗ ಈ ವರ್ಣ ಸ್ಥಾನಗಳಂತ ಹೇಳ್ತೇವೆ. ನಾವು ಹೇಳಿದೆ ಈಗ ವೈಜ್ಞಾನಿಕವಾಗಿ ಇವೆ ಎಲ್ಲ ಅಕ್ಷರಗಳು ನಮ್ಗೆ ಕನೆಕ್ಟ್ ಇರುವಂತದ್ದು ಅಂತ ಹೇಳಿದೆ. ವೈಜ್ಞಾನಿಕವಾಗಿ ಕನೆಕ್ಟ್ ಇರುವಂತದ್ದು ನಮ್ಮ ದೇಹದ ಜೊತೆಗೆ, ಹಾಗೆ ಆ ಶಬ್ದ ಹೊರಹೊಮ್ಮುತ್ತೆ ಅಂತ ಹೇಳಿ ಈಗಲೇ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಎಷ್ಟು ಸ್ಥಾನಗಳಿದೆ ನಮ್ಮ ಕಂಠದಿಂದ ಬರುವಂತದ್ದು ಅಂತ. ಈಗ ಸುಮಾರು ಜನರು ನಾನು ಮೂರ್ಧನ್ಯ ಶ ಹೇಳಿ ಅಂತಂದ್ರೆ ನೀವು ಸಾಮಾನ್ಯವಾಗಿ ಶ ಹೇಳ್ತೀರಾ, ಎಲ್ಲರೂ ಕೂಡ ಶನೇ ಉಚ್ಚಾರಣೆ ಮಾಡ್ತೀರಾ. ಅಲ್ಲಿ ಒಂದು ವ್ಯತ್ಯಾಸವನ್ನ ನಾವು ನೋಡಬಹುದು. ಆ ವರ್ಣಗಳ ಸ್ಥಾನ ಅಂತ ಕರೀತೇವೆ. ವರ್ಣಗಳ ಸ್ಥಾನಗಳು ಎಷ್ಟಿದಾವೆ? 5 ವರ್ಣಗಳ ಸ್ಥಾನವನ್ನ ನಾವು ನೋಡ್ತೇವೆ. ನಮ್ಮ ಒಂದು ಕಂಠದಿಂದ ಬರುವಂತ ಒಂದು 5 ಸ್ಥಾನಗಳು. ಮೊದಲು ಪ್ರಾರಂಭ ಆಗುವಂಥದ್ದು ಎಲ್ಲಿ? ಕಂಠದಿಂದ. ಹಾಗಾಗಿ ನೋಡಿ, ವ್ಯಂಜನಗಳಲ್ಲಿ ಮೊದಲು ಪ್ರಾರಂಭ ಆಗೋದು ಕ ವರ್ಗ ಅಂತ ಹೇಳ್ತಾರೆ. ಕ, ಖ, ಗ, ಘ, ಕಂಠವರ್ಗ ಅಂತ ಹೇಳಿ ಕರೀತಾರೆ. ಯಾಕೆ ಕಂಠವರ್ಗ ಅಂತ ಹೇಳ್ತಾರೆ? ಸೊ ಕಂಠದಿಂದ ಪ್ರಾರಂಭ ಆಗುವಂಥದ್ದು. ನೋಡಿ, ನೀವು ಮಾಡಿಬೇಕಂದ್ರೆ ಪ್ರಯತ್ನ. ಕ ಕ ನೋಡಿ, ನಮ್ಮ ಬಾಯಿಯಲ್ಲಿ ಒಳಗಡೆ ಇರುವಂತ ನಾಲಿಗೆ ಎಲ್ಲಿನೂ ತಾಕ್ತಾ ಇಲ್ಲ, ಹಲ್ಲುಗಡೆನೂ ಕೂಡ ತಾಕ್ತಾ ಇಲ್ಲ, ಕೇವಲ ಕಂಠದಿಂದ ಬರ್ತಾ ಇದೆ. ಕ, ಖ, ಗ, ಘ, ನೋಡಿ. ಹಾಗಾಗಿ ಇದಕ್ಕೆ ಕ ವರ್ಗ, ಕಂಠದಿಂದ ಉತ್ಪನ್ನ ಆಗುವಂತಹ ಅಕ್ಷರಗಳು ಅಂತ.
ನೋಡಿ, ಎಲ್ಲಾದ್ರೂ ABCD ನಲ್ಲಿ ಕಂಠದಿಂದ ಉತ್ಪನ್ನ ಆಗುತ್ತೆ ಅಂತ ನಿಮ್ಗೆ ಎಲ್ಲಾದ್ರೂ ಹೇಳಿದಾರ? ಇವ್ಗೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಕಂಠದಿಂದನೇ ಯಾಕೆ ಉತ್ಪನ್ನ ಆಯ್ತು, ಕಂಠದಿಂದಾನೇ ಹೇಳಿದ್ರೆ ಏನಾಗತ್ತೆ, ಯಾವ ಒಂದು ಭಾಗಕ್ಕೆ ನಮಗೆ ಅದರ ಒಂದು ಕಂಪನದ ಅನುಭವ ಆಗುತ್ತೆ, ಇದರಿಂದ ನಾವು ಎಲ್ಲಿ ಕನೆಕ್ಟ್ ಆಗ್ತೇವೆ ಅನ್ನೋದಕ್ಕೂ ಕೂಡ ಕಾರಣಗಳಿದೆ. ಸೊ ಅದೆಲ್ಲ ಈಗ ಮುಂದಿನ ಭಾಗ, ಅದು ಬೇಕಾಗಿಲ್ಲ. ಈಗ ಕೇವಲ ಇದನ್ನಷ್ಟೇ ತಿಳ್ಕೊಳ್ಳಿಕ್ಕೆ ಕ ವರ್ಗ ಅಂತ ಕರೀತಾರೆ. ಹೀಗಾಗಿ 5 ವರ್ಗಗಳು. 2ನೇ ವರ್ಗ ಬಂದ್ಬಿಟ್ಟು ತಾಲವ್ಯ ವರ್ಗ ಅಂತ ಹೇಳಿ ಕರೀತಾರೆ. ತಾಲವ್ಯ ವರ್ಗದಲ್ಲಿರುವಂತದ್ದು ಕ ಆದ್ಮೇಲೆ ಚ ವರ್ಗ ಅಂತ ಕರೀತೇವೆ. ಚ, ಛ, ಜ, ಝ, ಞ. ಅಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅದನ್ನ ಅವಾಯ್ಡ್ ಮಾಡಿ. ತಾಲವ್ಯ ಅಂತ ಕರೀತೇವೆ. ತಾಲವ್ಯ ಅಂದ್ರೆ ಚ. ತಾಲವ್ಯ ಅಂದ್ರೆ ಏನು, ಮೇಲೆ ಅಂಗುಳ ಇರುತ್ತಲ್ಲ, ನಮ್ದು ನಾಲ್ಗೆ ಮೇಲ್ಗಡೆ ಅಂಗಳ ಇರುತ್ತಲ್ಲ, ಆ ಅಂಗಳಕ್ಕೆ ತಾಲವ್ಯ ಅಂತ ಕರೀತಾರೆ. ನೋಡಿ, ಚ ಅಂದ್ಬಿಟ್ಟು ಅದು ಮೇಲ್ಗಡೆ ಹೋಗಿ ತಾಗತ್ತೆ. ಚ ಚ ನಮ್ಮ ನಾಲ್ಗೆ ಹೋಗಿ ಅಂಗಳಕ್ಕೆ ತಾಗತ್ತೆ. ಚ ನೀವು ಬೇಕಂದ್ರೆ ಅಲ್ಲಿ ಮಾಡ್ಕೊಳ್ಳಿ, ಯಾಕಂದ್ರೆ ಯಾರು ನೀವು ಪ್ರಾಯೋಗಿಕವಾಗಿ ಅಲ್ಲಿ ಮಾಡ್ತಿರೋ ಅವಾಗ ಮಾತ್ರ ಗೊತ್ತಾಗೋದು ನಿಮ್ಗೆ ಅದು ಹೋಗಿ ಅಲ್ಲಿ ತಗುಲೋದು. ಅದಕ್ಕೇನು ವೈಜ್ಞಾನಿಕವಾಗಿ ಕಾರಣ ಇದೆ, ಆಧ್ಯಾತ್ಮಿಕ ಕಾರಣ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಚ, ಛ, ಜ, ಝ, ಞ. ನೋಡಿ, ಎಲ್ಲವೂ ಕೂಡ ತಾಲವ್ಯ. ನಾಲಿಗೆ ಹೋಗಿ ಅಂಗಳಕ್ಕೆ ತಾಕ್ಕೊಳ್ಳುತ್ತೆ. ಆ ನಾಲಿಗೆ ಎಷ್ಟು ಮಟ್ಟಿಗೆ ತಾಕ್ಕೊಳ್ಳುತ್ತೆ, ಪೂರ್ಣ ಒಂದು ನಾಲಿಗೆಯನ್ನು ಕೂಡ ಹೋಗಿ ತಾಗತ್ತೆ. ಚ, ಚ ಅಂದ್ರೆ ಅಂಗುಳದ ಮಧ್ಯಭಾಗಕ್ಕೆ ಹೋಗ್ತಾಗತ್ತೆ, ನೆನ್ಪಿಟ್ಕೊಳ್ಳಿ. ಚ, ಛ, ಜ ಮುಂದಿನ ಭಾಗ, ನಾಲಿಗೆಯ ಮುಂದಿನ ಭಾಗ ಹೋಗಿ ತಾಲವ್ಯ ಅಂದ್ರೆ ಬಾಯಿಯ ಅಂಗುಳಕ್ಕೆ ಹೋಗಿ ತಾಗತ್ತೆ. ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೇನೆ ಅಲ್ಲ? ಓಕೆ. ಇನ್ನ ಬಂದಿರೋದು 3ನೇ ವರ್ಗ, ಅದು ಮೂರ್ಧನ್ಯ ಅಂತ ಹೇಳ್ತಾರೆ. ನಾನು ಸುಮಾರು ಸರಿ ಹೇಳಿದೆ ನಿಮ್ಗೆ ಮೂರ್ಧನ್ಯ ಶ ಹೇಳ್ಬೇಕು ಅಂತ ಹೇಳಿ. ಯಾಕೆ ಇದಕ್ಕೆ ಮೂರ್ಧನ್ಯ ಅಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ನಾಲಿಗೆ ಅಲ್ಲಿ ಕೊಟ್ಟಿಲ್ಲ, ನನಗೆ ಹೇಳ್ತೇನೆ ಅಷ್ಟೇ, ಅಲ್ಲಿ ಒಂದು ಸ್ವಲ್ಪ ತಪ್ಪದಾಗಿದೆ. ನಾನು ಹಾಗೆ ಹೇಳೋದು ಎಲ್ಲ ಇದೆಯಾ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ನಿಮ್ಗೆ ಕಾಣ್ಬೋದು ನೋಡಿ, ಮೂರ್ಧನ್ಯ ಅಂತ ಹೇಳಿ. ಮೂರ್ಧನ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಮೂರ್ಧನ್ಯ ಅಂದ್ರೆ, ಈ ನಿಮ್ಮ ನಾಲ್ಗೆ ತುದಿ ಏನಿದೆಯಲ್ಲ, ಹಿಂದಿನ ಒಂದು ವರ್ಗದಲ್ಲಿ ತಾಲವ್ಯದಲ್ಲಿ ಅಂಗುಳದ ಮಧ್ಯಭಾಗಕ್ಕೆ ಹೋಗಿ ತಗಲ್ತು. ಈ ಮೂರ್ಧನ್ಯ ಇದೆಯಲ್ಲ, ಅಂಗುಳದ ಅಂತ್ಯಭಾಗಕ್ಕೆ ಅಂತಂದ್ರೆ ಮುಂದಿನ ಭಾಗಕ್ಕೆ ಹೋಗಿ ತಗಲತ್ತೆ. ಟ ಅಂದ್ರೆ ಅದು ರೋಲ್ ಆಗತ್ತೆ, ನಮ್ ನಾಲ್ಗೆ ರೋಲ್ ಆಗಿ ನಾವು ಹೇಳ್ತೇವೆ ಟ, ಠ, ಡ, ಢ, ನ. ನೋಡಿ, ನಾಲ್ಗೆ ರೋಲ್ ಆಗ್ತಾ ಇದೆಯಲ್ಲ ನಿಮ್ದು. ಗೊತ್ತಾಗತ್ತೆ ನಿಮ್ಗೆ. ಹಿಂದಿನ ಒಂದು ಚ ವರ್ಗದಲ್ಲಿ ರೋಲ್ ಆಗಲ್ಲ, ಟ ವರ್ಗದಲ್ಲಿ ಮಾತ್ರ ಸ್ವಲ್ಪ ರೋಲ್ ಆಗಿ ಮೇಲೆ ಅಂಗಳಕ್ಕೆ ಬಡ್ಕೊಳ್ಳುತ್ತೆ. ಅದಕ್ಕೆ ಮೂರ್ಧನ್ಯ ಅಂತ ಹೇಳಿ ಕರೀತಾರೆ. ಟ, ಠ, ಡ, ಢ, ನ. ಮತ್ತೆ ಇನ್ನ ಕೆಲವೊಂದು ಸ್ವರಗಳು ಕೂಡ ಇದೆ. ರು, ರ, ಇದಕ್ಕೆ ಅವರ್ಗಿ ವ್ಯಂಜನಗಳಂತ ಕರೀತಾರೆ. ರ, ಶ. ಶ ಕೂಡ ನೋಡಿ ನಾವು ರೋಲ್ ಮಾಡಿ ಹೇಳ್ತೇವೆ. ಶ. ಸೊ ಹಾಗಾಗಿ ಇದು ಮೂರ್ಧನ್ಯ ಒಂದು ಭಾಗದಲ್ಲಿ ಬರುವುದು. ಆಮೇಲೆ ಬರುವಂತದ್ದು ದಂತ್ಯ ಅಂತ ಹೇಳಿ, ಇದು 4ನೇ ವರ್ಗ. ದಂತ್ಯ ಆ ಹೆಸರೇ ಸೂಚಿಸುತ್ತೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ. ದಂತ್ಯ ಅಂದ್ರೆ ದಂತ ಅಂತ ಹೇಳಿ. ನೋಡಿ, ನಾವೇನೇ ದಂತ್ಯದ ಒಂದು ವರ್ಗದಿಂದ ಯಾವ ಅಕ್ಷರ ಪ್ರಾರಂಭ ಆಗುತ್ತೆ, ತ ವರ್ಗ ಪ್ರಾರಂಭ ಆಗುತ್ತೆ. ತ ನೋಡಿ, ತ ಹೇಳಿದಾಗ ನಮ್ಮ ನಾಲ್ಗೆ ಹೋಗಿ ಮುಂದಿನ ಒಂದು ಮೇಲಿನ ಒಂದು ಇದಕ್ಕೆ ಹಲ್ಲಿಗೆ ಹೋಗಿ ಬಡ್ಕೊಳ್ಳುತ್ತೆ. ತ, ಥ, ದ, ಧ, ನ. ನೋಡಿ, ನೋಡಿ. ನಿಮ್ಮ ನಾಲ್ಗೆ ಹೋಗಿ ಮುಂದಿನ ಮೇಲಿನ ಒಂದು ದಂತಕ್ಕೆ ಹೋಗಿ ಬಡ್ಕೊಳ್ಳುತ್ತೆ. ಲ, ಸ. ಸ ಅನ್ನೋದು ಕೆಳಗಡೆ ನಾಲ್ಗೆ ಕೆಳಗಿನ ಹಲ್ಲಕ್ಕೆ ಹೋಗಿ ಬಡ್ಕೊಳ್ಳುತ್ತೆ. ಸ, ತ. ಇವೆಲ್ಲ ದಂತ್ಯ ವರ್ಣಗಳಂತ ಕರೀತೇವೆ. ಯಾಕಂದ್ರೆ ದಂತಕ್ಕೆ ಹೋಗಿ ಅವು ತಗಲಿ ಉಚ್ಚಾರಣೆ ಆಗುವಂಥದ್ದು, ಸೌಂಡ್ ಬರುವಂಥದ್ದು. ಇದೇನಿದು ಸೌಂಡ್ ಬರುತ್ತೆ. ಸೌಂಡ್ ನಾವು ಹೇಗೋ ಮಾಡಿದ್ರೆ ನಡೆಯಲ್ಲ, ಸರಿಯಾದ ನಮ್ಮ ನಾಲಿಗೆಯನ್ನು ಹೊಳಸಿದಾಗ್ಲೇನೆ ಆ ಸೌಂಡ್ ಬರುವಂಥದ್ದು. ಅದಕ್ಕಾಗಿ ಇವೆಲ್ಲನೂ ಕೂಡ ಒಂದು ಸೌಂಡ್. ಕೊನೆಯದಾಗಿರುವಂಥದ್ದು ಓಷ್ಟ್ಯ ಅಂತ ಹೇಳ್ತೇವೆ. ಓಷ್ಟ್ಯ ಅಂದ್ರೆ ತುಟಿ, ಓಷ್ಟ್ಯ ಅಂತ ಕರೀತಾರೆ. ತುಟಿ ಅಂದ್ರೆ ತುಟಿಗಳ ಸಹಾಯದಿಂದ ನಾವು ಉಚ್ಚರಿಸುವಂತ ಪದಗಳು. ಇಲ್ಲಿ ಬರುವಂತದ್ದು ಪ ವರ್ಗ ಅಂತ ಹೇಳಿ. ಪ ನೋಡಿ, 2 ಮುಚ್ತೇವೆ ನಾವು. ಪ, ಫ, ಬ, ಭ, ಮ. 2 ಮುಚ್ಚಿ ಹೇಳ್ತೇವೆ. ಸಪೋಸ್ ನೋಡಿ, ಮುಚ್ಚದೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಆ ಅ ಅ ಅ ಅನ್ಲಿಕ್ಕೆ ಬರುತ್ತಾ? ಬರೋದಿಲ್ಲ, ಮುಚ್ಚಿದ್ರೇನೆ ಬರೋದು. ಸಪೋಸ್ ನೀವು ಮೂರ್ಧನ್ಯ ಹೇಳುವಾಗ ರೋಲ್ ಮಾಡದೇ ಇದ್ರೆ ತ ಹೇಳಲಿಕ್ಕೇನೆ ಬರಲ್ಲ ನಿಮ್ಗೆ. ಹಾಗಂತ ಹೇಳಿ ನೀವು ಇಲ್ಲಿ ಇದ್ದವರು ಯಾರು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇಲ್ಲ ಅಂತಲ್ಲ. 99% ಎಲ್ಲರೂ ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇದ್ರ. ಎಲ್ಲೋ 1%
ಅರಿವು ಇಲ್ಲದೆ ಇರೋ ಕಾರಣದಿಂದ ಅವು ಕೆಲವೊಂದ್ ಕಡೆ ಮಿಸ್ ಆಗತ್ತಷ್ಟೇ. ಲೈಕ್ ಶ ನೋಡಿ, ಸ ಸ ದಂತದಿಂದ ಬರುವಂತದ್ದು. ಶ ಶ ಏನಾಗುತ್ತೆ, ನಮ್ಮ ಒಂದು ಇದರಿಂದ ಬರುವಂತದ್ದು ಯಾವುದು, ಮೂರ್ಧನ್ಯದಿಂದ. ಅದು ಸ್ಲೈಡ್ ಇಲ್ಲ ಅನ್ಸುತ್ತೆ. ತಾಲವ್ಯದಿಂದ ಬರುವಂತದ್ದು ಶ. ಶ ನೋಡಿ, ನಿಮ್ಮ ನಾಲಿಗೆ ಹೋಗಿ ಮಧ್ಯದಲ್ಲಿ ತಾಕೊಳ್ಳುತ್ತೆ ಶ, ಅವಾಗ ಶ ಬಂತು. ಶ ಹೇಳ್ಬೇಕು ಅಂದ್ರೆ ನೀವು ರೋಲ್ ಮಾಡ್ಬೇಕು, ಶ ಶ. ಅದು ಮೂರ್ಧನ್ಯ ಶ ಅಂತ ಹೇಳಿ ಕರೀತಾರೆ. ದೊಡ್ಡ ಶ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಶ. ಇದು ಮೂರ್ಧನ್ಯ ಶ. ಅದನ್ನ ನೀವು ಉಚ್ಚಾರಣೆ ಮಾಡಕ್ಕೆ ನೀವೇ ಪ್ರಯತ್ನ ಮಾಡ್ಬೇಕು. ಅದನ್ನ ನಾನು ಹೇಳ್ಬೋದಷ್ಟೇ, ಪ್ರಾಯೋಗಿಕವಾಗಿ ಅದನ್ನ ನೀವೇ ಪ್ರಯತ್ನವನ್ನ ಮಾಡ್ಬೇಕು. ಸೊ ಇಷ್ಟು ಕುರಿತಾಗಿ ಏನು ಆಧ್ಯಾತ್ಮಿಕವಾಗಿ ನಮ್ಮ ಒಂದು ದೇಹದಿಂದಲೇ ಇರುವಂತಹ ಕಂಠದ ಮೇಲಿನ ಭಾಗಗಳನ್ನ ಬಳಸಿ ಹೇಗೆ ವರ್ಗಗಳನ್ನ, ಶಬ್ದಗಳ ವರ್ಗಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡ್ತೇವೆ. ಇದು ಬಿಟ್ರೆ ನಮ್ಗೆ ಬೇರೆ ಎಲ್ಲಿನೂ ಕೂಡ ಈ ತರ ವರ್ಗಗಳು ಕಾಣೋದಿಲ್ಲ. ಒಂದಾಯ್ತು. ಈಗ ನಾವೇನ್ ತಿಳ್ಕೊಂಡ್ವಿ, ನಾವು ಯಾವಾಗ್ಲಾದ್ರೂ ಕೂಡ ಹ್ರಸ್ವ ದೀರ್ಘವನ್ನ ಉಚ್ಚಾರಣೆ ಮಾಡುವಾಗ ಹೇಗೆ ಉಚ್ಚಾರಣೆ ಮಾಡ್ಬೇಕು, ಒಂದು ಮಾತ್ರ ಕಾಲ ಹ್ರಸ್ವ, ಎರಡು ಮಾತ್ರ ಕಾಲ ದೀರ್ಘವನ್ನಾಗಿ ಮಾಡ್ಬೇಕು. ಮುಂದೆ ಇರುವಂತದ್ದು ಅನುಸ್ವಾರ ಅಂತ ಹೇಳಿ. ಅನುಸ್ವಾರದ ಉಚ್ಚಾರಣೆ ಹೇಗಿರ್ಬೇಕು? ಅನುಸ್ವಾರದ ಉಚ್ಚಾರಣೆ ನಿಮ್ಗೆ ಗೊತ್ತು. ಅನುನಾಸಿಕದ ಮೂಲಕ ಸ್ವರಗಳ ಉಚ್ಚಾರಣೆಯನ್ನ ಮಾಡುವಂಥದ್ದು ಅಂತ ಹೇಳಿ. ಯಾಕಂದ್ರೆ ಯಾವಾಗ ಸ್ವರ ಕೂಡಿರುತ್ತೋ ಆವಾಗ್ಲೇನೆ, ಸ್ವರ ಕೂಡಿದಾಗ ಮಾತ್ರ ಅನುನಾಸಿಕ ಇರುತ್ತೆ ಅಥವಾ ಅನುಸ್ವಾರ ಇರುತ್ತೆ ಅಂತ ಹೇಳ್ತಾರೆ. ಸೊನ್ನೆಗೆ ಆಕ್ಚುಲಿ ಅನುಸ್ವಾರ ಅಂತ ಹೇಳುವಂಥದ್ದು. ಆ ಸೊನ್ನೆ ಮುಂದ್ಗಡೆ ಏನ್ ಅಕ್ಷರ ಇರುತ್ತಲ್ಲ ಅದನ್ನ ನಾವು ಹೇಳುವಂಥದ್ದು, ಶಬ್ದದ ಮೂಲಕ ಹೇಳುವಂಥದ್ದಕ್ಕೆ ಅನುನಾಸಿಕ ಅಂತ ಹೇಳಿ ನಾವು ಹೇಳ್ತೇವೆ. ಈಗ ಉದಾಹರಣೆಗೆ ಕ, ಕ ಮುಂದ್ಗಡೆ ಕ, ಕೂಡಿದಾಗ, ಕ ಜೊತೆ ಸ್ವರ ಕೂಡಿದಾಗ ಕ ಆಯ್ತು. ಅದ್ರ ಮುಂದೆ ಅನುಸ್ವಾರ ಸೇರಿಸಿದಾಗ, ಅನುಸ್ವಾರ ಅನ್ನುವಂಥದ್ದು ಒಂದು ಚಿಹ್ನೆ, ಅಂದ್ರೆ ಅನುಸರಿಸುವಂತಹ ಸ್ವರ ಅಂತ ಕರೀತಾರೆ. ಅನುಸ್ವಾರ ಅಂದ್ರೆ ಏನು? ಅನುಸರಿಸುವಂತಹ ಸ್ವರ. ಅಂದ್ರೆ ಏನನ್ನ ಅನುಸರಿಸುತ್ತೆ? ಅದು ಪ್ರಶ್ನೆ ಅಲ್ಲ. ಏನನ್ನ ಅನುಸರಿಸುತ್ತಂದ್ರೆ ಮುಂದಿನ ಪದವನ್ನ ಅನುಸರಿಸಿ ಉಚ್ಚರಿಸುವಂತಹ ಸ್ವರ ಅಥವಾ ಅಕ್ಷರ ಅಂತ ಇಲ್ಲಿ ಕರೀತಾರೆ. ಕ ಪ್ಲಸ್ ಅ, ಕಂ. ನೋಡಿ ಇಲ್ಲಿ ಕಂ. ಇಲ್ಲೆಲ್ಲ ಸಾಮಾನ್ಯವಾಗಿ ನಾನು ಮನೆ ಹೇಳ್ತಾ ಇರುವಂತದ್ದು, ಯಾಕಂದ್ರೆ ಇನ್ನು ಅನುಸರಿಸ್ತಾ ಇಲ್ಲ. ಯಾಕಂದ್ರೆ ಮುಂದಿನ ಅಕ್ಷರ ಇಲ್ಲ ಅಲ್ಲಿ. ಹಾಗಾಗಿ ನಾವು ಯಾವಾಗ ಮುಂದಿನ ಅಕ್ಷರ ಇರೋದಿಲ್ವೋ ಅವಾಗ ಯಾವಾಗ್ಲೂ ಕೂಡ ಅಲ್ಲಿ ಮನೆ ಬರುವಂತದ್ದು. ಕಂ, ಕಾಮ್. ಕೆಲವೊಬ್ರು ಹೇಳ್ತಾರೆ ಅನುಸ್ವಾರ ಅನುನಾಸಿಕ ಹೇಳುವಾಗ ಕಮ್ ಇದ್ದಾಗ ಕಾಮ್ ಇದ್ದಾಗೂ ಕೂಡ ಕಮ್ಮೆ ಅಂತ ಹೇಳ್ತಾರೆ. ಅಲ್ಲಿ ಕಾ ಇದ್ರೆ ಕಾಮ್, ಕಿ ಇದ್ರೆ ಕೀಮ್, ಕಿಮ್, ಕೀಮ್, ಕುಂ, ಕೂಮ್, ಕೃಂ, ಕ್ರೂಮ್, ಕೇಮ್, ಕೈಂ, ಕೋಮ್, ಕೌಮ್. ಈ ತರ ಬರುತ್ತೆ. ಸೊ ಮತ್ತೆ ಹೆಚ್ಚಾಗಿ ಇದ್ರದ್ದು ವಿವರಣೆ ನೋಡೋದು ಬೇಡ. ಈಗ ನೋಡೋಣ ಅನುಸ್ವಾರದ ಉಚ್ಚಾರಣೆಯ ನಿಯಮಗಳು ಏನೇನಿದೆ ಅನ್ನೋದನ್ನ ಸ್ವಲ್ಪ ನಾವು ಗಮನ ಹರಿಸೋಣ. ಒಂದು ಸ್ಲೈಡು ಅಲ್ಲಿ ಇಲ್ಲಿ ಆಗೋಗಿದೆ. ಮ್ಯೂಟ್ ಮಾಡ್ಕೊಳ್ಳಿ. ಈಗ ನೋಡೋಣ ಅನುಸ್ವಾರ ನಾವು ಪ್ರಾರಂಭ ಮಾಡಿದ್ದೇವೆ. ಅನುಸ್ವಾರ ಉಚ್ಚಾರಣೆ ನಿಯಮಗಳು ಏನೇನಿದೆ ಅಂತ ಹೇಳಿ. ಅನುಸ್ವಾರದ ಉಚ್ಚಾರಣೆ 2 ನಿಯಮಗಳನ್ನ ನಾವು ಕಾಣ್ತೇವೆ. ಒಂದು ಅಪದಾಂತ, ಇನ್ನೊಂದು ಪದಾಂತ ಅಂತ ಹೇಳಿ. ಅಪದಾಂತ ಅಂತಂದ್ರೆ ಪದಾಂತ ಅಂದ್ರೆ ನೋಡೋಣ. ಪದಾಂತ ಅಂದ್ರೆ ಪದಗಳ ಕೊನೆಯಲ್ಲಿ ಅನುಸ್ವಾರ ಬಂದಾಗ ಇರುವಂತಹ ನಿಯಮಗಳು ಅಂತ. ಪದದ ಕೊನೆಯಲ್ಲಿ ಅನುಸ್ವಾರ ಬಂದ್ರೆ ಏನ್ ಮಾಡ್ಬೇಕು ಅಂತ. ಅಲ್ಲಿ ಸಾಮಾನ್ಯವಾಗಿ ಈಗ ಏನಾದ್ರೂ ಯ ಬಂದ್ರೆ 3 ನಾನು ಹೇಳಿದ್ದೆ ವಲಯ ಅಂತ ಹೇಳಿ, ವಲಯ ಅಂತ. ಇಲ್ಲಿ ನೋಡಿ ಉದಾಹರಣೆ, ಧರ್ಮ್ಯಾಮೃತಮಿದಂ. ಮುಂದೆ ಏನಿದೆ? ಯಥೋ ಅಂತ ಇದೆ. ಇಲ್ಲಿ ನೋಡಿ ಅಕ್ಷರ ಎಂಡ್ ಆಗ್ತಾ ಇದೆ. ಇದು ಧರ್ಮ್ಯಾಮೃತಮಿದಂ ಎಂಡ್ ಆಯ್ತು. ಆಮೇಲೆ ಯಥೋ ಅಂತ ಇದೆ. ಅನುಸ್ವಾರ ಅಂತ ಏನ್ ಹೇಳಿದೆ ನಾನು? ಅನುಸ್ವಾರ ಅಂದ್ರೆ ಅನುಸರಿಸುವಂತಹ ಸ್ವರ ಅಂತ ಹೇಳಿದ್ದೆ. ಸ್ವರವನ್ನ ಅನುಸರಿಸುವಂತದ್ದು ಅಂತ ಹೇಳಿ, ಅಥವಾ ಮುಂದಿನ ಪದವನ್ನ ಅನುಸರಿಸುವಂಥದ್ದು. ಮುಂದಿನ ಪದ ಏನಿದೆ? ಇಲ್ಲಿ ಯ ಇದೆ, ಯಥೋ. ಹಾಗಾಗಿ ಯ ರ ಯ ವಲಯ ವಲಯ ಇದ್ದಾಗ ಮುಂದಿನ ಪದ ಯ ಇದ್ರೆ ಯನೇ ಹೇಳ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಹೇಳ್ತೇವೆ? ಮ ಹೇಳ್ತೇವೆ. ಧರ್ಮ್ಯಾಮೃತಂ ಇದಂ ಅಂತ ಹೇಳ್ತೇವೆ ನಾವು. ಬಟ್ ಸರಿಯಾದ ಉಚ್ಚಾರಣೆ ಈಗ ನೀವು ಮಾಡ್ತಾ ಇದ್ದೀರಾ, ಮನೇ ಹೇಳ್ತಾ ಇದ್ದೀರಾ.
ತಪ್ಪಿಲ್ಲ, ಅದನ್ನು ಕೂಡ ನೀವು ಮಾಡಬಹುದು. ಯಾರು ಸಾಮಾನ್ಯವಾಗಿ ನಮ್ಗೆ ವ್ಯಾಕರಣ ಗೊತ್ತಿಲ್ಲ, ನಮಗೆ ಉಚ್ಚಾರಣೆ ಭಾಗ ಗೊತ್ತಾಗ್ಬೇಕು ಅಷ್ಟೇ ಅಂತಂದವರು ಮಾಡ್ತಾ ಹೋಗ್ಬಹುದು. ಬಟ್ ನಾವು ತಿಳಿದು ಸರಿಯಾಗಿ ಒಂದು ಅಪರಾಧ ಇಲ್ಲದೆ ತಪ್ಪಿಲ್ಲದೆ ನಾವು ಭಗವಂತನ ಶ್ಲೋಕಗಳನ್ನ ಭಗವಂತ ಹೇಗೆ ಉಚ್ಚರಿಸಿದ್ನೋ ಹಾಗೆ ನಾವು ಉಚ್ಚರಿಸಬೇಕು ಅಂತಂದ್ರೆ ನಾವು ಆ ನಿಯಮವನ್ನ ಅನುಸರಿಸಬೇಕು. ಇಲ್ಲೇನ್ ಬರುತ್ತೆ? ಧರ್ಮ್ಯಾಮೃತ ಮಿದೈಯಥೋ, ಯೈ ಅಂತ ಹೇಳಿ ಮಿದೈ ಅಂತ ಹೇಳಿ ಬರುತ್ತೆ. ಯನು ಬರಲ್ಲ, ಯ ಬರಲ್ಲ, ನ್ಯ ಅಂತ ಬರುತ್ತೆ. ಇದಕ್ಕೆ ಸಾನುನಾಸಿಕ ಪದ ಅಂತ ಕರೀತಾರೆ. ಅನುನಾಸಿಕ, ಸಾನುನಾಸಿಕ ಅಂತ ಹೇಳ್ತಾರೆ. ಯಥೋ. ಇಲ್ಲಿ ನೋಡಿ ಇನ್ನೊಂದು ರ ಇದೆ. ಇಲ್ಲಿ ರ ಬಂದಾಗ ಲೋಕಮಿಮಂ ಅಂತ ಇದೆ. ಲೋಕಮಿಮಂ ರವಿಹಿ ಅಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿದೆ ನೋಡಿ. ಯಾವಾಗ ವ ಲ ಯ 3 ಅಕ್ಷರ ಬಿಟ್ಟು ಉಳಿದ ಏನೇನು ಅವರ್ಗೀಯ ವ್ಯಂಜನಗಳಿದೆಯೋ ಅವುಗಳನ್ನ ಏನಂತ ಹೇಳ್ತೇವೆ ನಾವು? ಅವುಗಳನ್ನ ಹೇಗೆ ಉಚ್ಚರಿಸ್ತೇವೆ? ಮ ಅಂತಾನೆ ಉಚ್ಚರಿಸ್ತೇವೆ. ಕೇವಲ ವ ಲ ಯ ಮಾತ್ರ ಆ ವ ಲ ಯ ಅಕ್ಷರಕ್ಕನೇ ಉಚ್ಚರಿಸ್ತೇವೆ. ನಾನು 3ನೇ ತಗೊಳ್ತೇನೆ. ಲ ಹೇಗೆ ಉಚ್ಚರಿಸ್ತೀರಾ? ತದೋತ್ತಮ ವಿಧಾನ್ ಲೋಕಾನ್, ವಿಧಾನ್ ಲೋಕಾನ್. ವಲಯ ನೋಡಿ, ಧ್ಯಾನೌ ವಿಶಿಷ್ಯತೆ, ಯಾಕಂದ್ರೆ ಮುಂದೆ ವ ಇದೆ, ಹಾಗಾಗಿ ಧ್ಯಾನೌ. ನಾವೇನ್ ಹೇಳ್ತೇವೆ? ಧ್ಯಾನಂ ಅಲ್ಲ, ಧ್ಯಾನೌ ವಿಶಿಷ್ಯತೆ. ಮತ್ತೆ ಉಳಿದೆಲ್ಲ ಅಕ್ಷರಗಳು, ವಲಯ ಬಿಟ್ಟು ಉಳಿದೆಲ್ಲ ಅಕ್ಷರಗಳು ರ ಸ ಶ ಶ ಷ ಹ ಹೇಗೆ ಉಚ್ಚಾರಣೆ ಆಗುತ್ತೆ? ಅದು ಮ ಅಂತಾನೆ ಉಚ್ಚಾರಣೆ ಆಗುತ್ತೆ. ಲೋಕಮಿಮಂ ರವಿಹಿ, ರ ಇದೆಯಲ್ಲ ಹಾಗಾಗಿ ಮನೆ ಬರುತ್ತೆ. ಏವಂ ಸತತಂ, ಸ ಇದೆ ಹಾಗಾಗಿ ಮ ಬರುತ್ತೆ. ಶ ಸ ಇಮಂ ಶರೀರಂ, ಅಲ್ಲಿ ಮನೆ ಬರುತ್ತೆ. ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು? ವಲಯ ಅನ್ನುವಂಥ 3 ಪದ, ಇದು ಅವರ್ಗೀಯ ವ್ಯಂಜನಕ್ಕೆ ಬರುವಂತದ್ದು. ಈ ಪದಗಳು ವಲಯ ಅನ್ನುವಂಥದ್ದು 3 ಬಿಟ್ಟು ಇವು 3 ಅದೇ ಪದದ ಅನುನಾಸಿಕವನ್ನು ನಾವು ಹೇಳ್ತೇವೆ. ಈ 3 ಬಿಟ್ಟು ಉಳಿದ ಏನ್ 5 ಇದಾವೆ? ಯಾವುದು? ರ ಸ ಶ ಶ ಹ. ಇವು 5ಗಳನ್ನ ನಾವ್ ಏನ್ ಮಾಡ್ಬೇಕು? ಮ ಉಚ್ಚಾರಣೆನೆ ಮಾಡ್ಬೇಕು ಅನ್ನುವಂಥದ್ದು ಇದು ಪದಾಂತದಲ್ಲಿ ಇರುವಂಥದ್ದು. ಇನ್ನು ಪದದ ಮಧ್ಯದಲ್ಲಿ ನೋಡೋಣ. ಪದಾರ್ಥದಲ್ಲಿ ಗೊತ್ತು ಆಯ್ತು ಅನ್ಕೊಳ್ತೇನೆ ನಿಮ್ಗೆ. ಪದದ ಮಧ್ಯದಲ್ಲಿ ಇರುವಂತಹ ಅನುಸ್ವಾರಗಳನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳಿ ಇದಕ್ಕೂ ಒಂದು ನಿಯಮ ಇದೆ. ಈಗ ಹೇಗೆ ಪದದ ಅಂತ್ಯದಲ್ಲಿ ನಿಯಮ ಇತ್ತೋ ಅದನ್ನೇ ನಾವಿಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಒಂದು ಮಾತ್ರ ಅಪ್ಲೈ ಆಗುತ್ತೆ, ಉಳಿದದ್ದು ಆಗಲ್ಲ. ಯಾವ್ದು ಅಪ್ಲೈ ಆಗುತ್ತೆ? ವಲಯ ಅನ್ನುವಂಥದ್ದು ಮಾತ್ರ ಅಪ್ಲೈ ಆಗುತ್ತೆ, ಮುಂದಿಂದು ಅಪ್ಲೈ ಆಗಲ್ಲ. ಯಾಕೆ ಆಗಲ್ಲ? ಯಾಕೆಂದ್ರೆ ಆಯಾ ವರ್ಗದ ಅನುನಾಸಿಕಗಳೇನಿದಾವೋ ಅದು ನನಗೆ ಸ್ಲೈಡ್ ಸಿಗ್ತಾ ಇಲ್ಲ ನೋಡಿ, ಇನ್ನು ಹೋಯ್ತು ಗೊತ್ತಾಗ್ತಾ ಇಲ್ಲ. ಇದೆ, ಇಲ್ಲಿ ನೋಡಿ. ಅನುಸ್ವಾರದ ಉಚ್ಚಾರಣೆ ನಿಯಮ ನೋಡಿ. ಕ ಕ ಗ, ಕ ವರ್ಗದಲ್ಲಿ ಇದ್ದಾಗ ಕ ಖ ಗ ಘ ಞ. ಯಾವಾಗ ನಮ್ಮ ಅನುಸ್ವಾರದ ಮುಂದೆ ಕ ಇದ್ದಾಗ ಆ ಅನುಸ್ವಾರವನ್ನ ಹೇಗೆ ಉಚ್ಚರಿಸಬೇಕು? ಞ ಉಚ್ಚರಿಸಬೇಕು. ಮುಂದಿನ ಪದ, ನಮ್ಮ ಅನುಸ್ವಾರದ ಮುಂದಿನ ಪದ ಚ ಇದ್ರೆ ಹೇಗೆ ಉಚ್ಚರಿಸಬೇಕು? ಞ ಅಂತ. ಟ ಇದ್ರೆ ಣ, ಟ ಇದ್ರೆ ನ, ಪ ಇದ್ರೆ ಮ ಅಂತ ಹೇಳಿ ನಾವು ಉಚ್ಚಾರಣೆಯನ್ನ ಮಾಡ್ಬೇಕು. ಸೊ ಇದು ವರ್ಗಗಳಲ್ಲಿ ಇರುವಂತಹ ಒಂದು ಉಚ್ಚಾರಣೆಯ ವಿಧಾನ. ಆದ ಅಕ್ಷರವನ್ನ ನಾವು ಆಮೇಲೆ ಪದಗಳನ್ನ ನೋಡೋಣ. ಈಗ ಪದಗಳ ಮಧ್ಯದಲ್ಲಿ ಬಂದಾಗ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಪದದಲ್ಲಿ ಮಧ್ಯದಲ್ಲಿ ಅನುಸ್ವಾರ ಬಂದಾಗ ವಲಯವನ್ನ ಬಿಟ್ಟು ನೋಡಿಲಿ, ಸಂಯಮ. ಸಂಯಮದಲ್ಲಿ ಏನಿದೆ? ಯ ಇದೆ. ಅನುಸ್ವಾರದ ಮುಂದೆ ಯ ಇದೆ, ಹಾಗಾಗಿ ಸಂಯಮ. ಸಂಯೋಗಿತ, ಯ ಮುಂದೆ ಯ ಇದೆ, ಅಲ್ಲಿ ಕೂಡ ಸಂಯೋಗಿತ. ಸಂಯುಕ್ತ. ಲ ನೋಡಿ, ಅನುಸ್ವಾರದ ಮುಂದೆ ಲ ಇದೆ. ಸಂಲಗ್ನ, ಸಂಲಗ್ನ. ಸಂಲಾಪ, ಲ ಕೂಡ ಒಂದು ಇದರಿಂದಾನೇ ಬರ್ಬೇಕು. ಸಾನುನಾಸಿಕ. ಸಂಲಾಪ. ವ ನೋಡ್ರಿ, ಸಂವಾದ, ಸಂವರ್ಧನ, ಸಂವೇದನ. ಯಾಕೆ? ಅಲ್ಲಿ ಮುಂದಿನ ಪದ ವ ಇದೆ. ಉಳಿದ ಎಲ್ಲ 5 ಪದಗಳು ರ ಶ ಶ ಸ ಹ, ಇವು 3ಗಳಿದ್ದಾಗ ನಾವು ಹೇಗೆ ಉಚ್ಚಾರಣೆ ಮಾಡ್ಬೇಕು? ವನೇ ಉಚ್ಚಾರಣೆ ಮಾಡ್ಬೇಕು. ಅಲ್ಲಿ ಏನಿತ್ತು ಪದಗಳ ಅಂತ್ಯದಲ್ಲಿ? ವಲಯವನ್ನ ಬಿಟ್ಟು ಉಳಿದದೆಲ್ಲದಕ್ಕೂ ಕೂಡ ಮ ಹಚ್ಚಬೇಕು ಅಂತ ಇತ್ತು. ಇಲ್ಲಿ ಏನಿದೆ ಪದದ ಮಧ್ಯದಲ್ಲಿ? ವಲಯ ಆಸ್ ಇಟ್ ಇಸ್, ಮತ್ತೆ ಇಲ್ಲಿದ 5 ಪದಕ್ಕೆ ವನೇ ಹೇಳ್ಬೇಕು. ವ ನೋಡಿ, ಉದಾಹರಣೆಗೆ ರ ಇದೆ, ಸಂರಚನಾ, ಸಂರಕ್ಷಣ. ಶ ಇದೆ, ಸಂಶಯ. ವ ಹೇಳ್ಬೇಕು. ಅದು ವ ಅಲ್ಲ, ವ. ಮೂಗಿನಿಂದ ಬರುವುದು ವ. ಪ್ರಯತ್ನ ಮಾಡಿ ನೋಡಿ. ಕಂಸ, ಸಂಸಾರ, ಸಂಸರ್ಗ. ಈ ತರ ಉಚ್ಚಾರಣೆಗಳು ಇಲ್ಲಿ ಬರುತ್ತೆ.
ಇದು ಇನ್ನೊಂದ್ಸಲ ರಿಪೀಟ್ ಮಾಡಿ ಮಾತಾಜಿ. ಇದು ಇದನ್ನ ಉಚ್ಚಾರ ಉಚ್ಚಾರ ಯಾವ ಅಕ್ಷರದಿಂದ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಎರಡು ಕಂಪೇರ್ ಮಾಡಿ ನೋಡ್ಕೊಳ್ಳಿ ನೀವು. ಅಂತ್ಯ ಮಧ್ಯ, ಇದಕ್ಕೆ ಅಪದಾಂತ ಅಂತ ಕರೀತಾರೆ. ಇದಕ್ಕೆ ಅಪದಾಂತ ಅಂದ್ರೆ ಅಂತ್ಯ ಇಲ್ಲದೆ ಇರುವಂತದ್ದು, ಮಧ್ಯದಲ್ಲಿರುವಂತದ್ದು ಅಂತ ಅರ್ಥ. ಯ ರ ಇದು ವಲಯ, ವಲಯ 3 ಅಕ್ಷರಗಳು. ಇವೆಲ್ಲ ಯರ ಲವ ಶ ಸ ಹ ಕ್ಷತೆ ಇವೆಲ್ಲ ಏನು ಅವರ್ಗೀಯ ವ್ಯಂಜನಗಳಂತ ಕರೀತೇವೆ ನಾವು. ವರ್ಗ ಇಲ್ಲ ಇವುಗಳಿಗೆ. ಈ ಅವರ್ಗೀಯ ವ್ಯಂಜನಗಳಲ್ಲಿ 3 ಅಕ್ಷರಗಳು ವ ಲ ಯ, ಈ 3 ಅಕ್ಷರಗಳು ಪದದ ಮಧ್ಯದಲ್ಲಿ ಅನುಸ್ವಾರವನ್ನ ಅನುಸರಿಸಿದಾಗ ಅವಾಗ ನಾವು ಆ ಏನ್ ಪದ ಇದೆಯೋ ಅದನ್ನೇ ಹೇಳ್ಬೇಕು. ಯ ಇದ್ರೆ ನ್ಯನೇ ಹೇಳ್ಬೇಕು, ಲ ಇದ್ರೆ ಸಂಲಗ್ನ ಅಂತ ಹೇಳ್ಬೇಕು, ವ ಇದ್ರೆ ಸಂವಾದ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇವುಗಳನ್ನ ಬಿಟ್ಟು 3 ಪದ ಬಿಟ್ಟು ಇನ್ನ ಉಳಿದ 5 ಪದಗಳು ಬರುತ್ತೆ ಅವರ್ಗೀಯ ವ್ಯಂಜನದಲ್ಲಿ. ಯಾವ್ಯಾವ್ದು? ರ ಶ ಷ ಸ ಹ. ಇವು ಇದ್ರೆ ನೀವಲ್ಲಿ ಮನೇ ಹಚ್ಬೇಕು, ಇದು ಮಧ್ಯದಲ್ಲಿ ಇದ್ದಾಗ ಮ. ಹಾಗಾಗಿ ನಾ ಹೇಳ್ತೇನೆ ನೋಡಿ, ಸಂಸಾರ ಅಂತ ಹೇಳಿ ಸಂಸಾರ ಅಂತ ಹೇಳ್ಬೇಡಿ ಅಂತ ಹೇಳ್ತೀನಲ್ಲ ಹಾಗೆ. ಅಲ್ಲಿ ವನೇ ಹೇಳ್ಬೇಕು. ನೆನ್ಪಿಟ್ಕೊಳ್ಳಿ, ವಲಯ ಇದ್ದಾಗ ಅದೇ ಪದ ಹೇಳ್ಬೇಕು, ಮತ್ತೆ ಉಳಿದ 5 ಅಕ್ಷರಗಳಿದ್ದಾಗ ವ ಹಚ್ಬೇಕು ಅನ್ನೋ ತಿಳ್ಕೊಳ್ಳಿ. ಅಂತ್ಯದಲ್ಲಿ ಏನ್ ಮಾಡ್ತೀರಾ? ವಲಯ ಇದ್ದಾಗ ಹೇಗಿದೆಯೋ ಹಾಗೆ ಹೇಳಿ, ವ ಇದ್ರೆ ವ ಹೇಳಿ, ಲ ಇದ್ರೆ ಲ ಹೇಳಿ, ಯ ಇದ್ರೆ ಹೇಳಿ. ಅವನ್ ಬಿಟ್ಟು ಉಳಿದ 5 ಅಕ್ಷರಗಳೇನಾದ್ರೂ ಇದ್ರೆ ಅವುಗಳಿಗೆ ನೀವೇನ್ ಹಚ್ಬೇಕು? ಮ ಹಚ್ಬೇಕು. ಅರ್ಥ ಆಯ್ತಾ? ಮತ್ತೆ ವ್ಯತ್ಯಾಸ ಅಷ್ಟೇ. ಓಕೆ, ಹೋಗೋಣ ಮುಂದೆ. ಇವತ್ತು ಇಷ್ಟೇ ಆಗುತ್ತೆ ಅನ್ಸ್ತದೆ ನನಗನ್ಸೋ ಮಟ್ಟಿಗೆ. ಇವತ್ತು ವಿಸರ್ಗದು ಆಗ್ಲಿಕ್ಕಿಲ್ಲ, ನೋಡೋಣ ಮತ್ತೆ ನಾಳೆ ಏನಾದ್ರು ಸಿಕ್ಕರೆ ತಗೊಳ್ಳೋಣ. ಇಷ್ಟು ಸಾಕು ಅನ್ಸುತ್ತೆ ಇವತ್ತು, ಯಾಕಂದ್ರೆ ಇನ್ನು ಕೂಡ ವಿಸರ್ಗ ಇದೆ. ನಾಳೆ ಹಾಲಿಡೇ ಮತ್ತೆ ಸ್ಯಾಟರ್ಡೆ. ನಾಳೆ ಸ್ಯಾಟರ್ಡೆ, ಬಟ್ 1 ಕ್ಲಾಸ್ ತಗೊಳ್ಳೋಣ, ಯಾಕಂದ್ರೆ ಸೋಮವಾರದಿಂದ ಮತ್ತೆ ಅವ್ರ ಪ್ರಾರಂಭ ಅಲ್ಲ, ನೆಕ್ಸ್ಟ್ ಕ್ಲಾಸ್ ಪ್ರಾರಂಭ ಆಗತ್ತೆ ಮಾತಾಜಿ. ಓಕೆ, ಎಲ್ರು ಬಂದ್ರೆ ಕೇಳಿ. ಬರೋರಿದ್ರೆ ತಗೊಳ್ತೇನೆ, ಇಲ್ಲಾಂದ್ರೆ ಇಲ್ಲ. ಅದು ಕ್ಲಾಸ್ ಅವೈಲೇಬಲ್ ಇದೆಯೋ ನನಗೂ ಕೂಡ ಗೊತ್ತಿಲ್ಲ ಇನ್ನು. ಇಲ್ಲಿ ನೋಡಿ, ಕ್ಲಾಸ್ ಅವೈಲೇಬಲ್ ಇದ್ರೆ ನೀವು ಲಿಂಕ್ ಹಾಕಿದ್ರೆ ಆಯ್ತು, ಇಲ್ದ್ರೆ ಇಲ್ಲ ಅಂತ ಹೇಳಿ. ಅವ್ರಿಗೆ ಬೇಕು ಅಂದ್ರೆ ತಗೊಳ್ಳೋಣ ಮತ್ತೆ ಸುಮ್ನೆ, ಯಾಕಂದ್ರೆ ಎಲ್ರು ವ್ಯಾಕರಣವನ್ನ ಅನುಸರಿಸೋರು ಇರೋದಿಲ್ಲ ಕೆಲವೊಂದು ಜನರು. ನೋಡಿ, ಅನುಸ್ವಾರದ ಉಚ್ಚಾರಣೆಯ ನಿಯಮ ನೋಡಿ ಇಲ್ಲಿ. ಅದು ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ. ನೋಡಿ, ಅಧಶ್ಚೋರ್ಧ್ವಂ. ಯಾಕೆ ಮ ಹೇಳ್ತಾ ಇದ್ದೇವೆ ಇಲ್ಲಿ ನಾವು? ಯಾಕಂದ್ರೆ ಮುಂದಿನ ಅಕ್ಷರ ಪ ವರ್ಗ ಇದೆ. ನನಗೆ ಹೈಲೈಟ್ ಮಾಡ್ತಾಕ್ ಬರ್ತಾ ಇಲ್ಲ ನೋಡಿ. ಪ್ರ ಇರೋದ್ರಿಂದ ಪ ವರ್ಗ, ಪ ಫ ಬ ಭ ಮ ಇರೋದ್ರಿಂದ ಮ ಉಚ್ಚರಿಸ್ತೇವೆ ನಾವಿಲ್ಲಿ. ಇದು ಒಂದು ನಿಯಮ, ಉಚ್ಚಾರಣೆ ಅನುಸಾರದ ಒಂದು ನಿಯಮ. ವರ್ಗದ ಪ್ರಕಾರ ಡಿವೈಡ್ ಆಗುತ್ತೆ, ವರ್ಗೀಯ ವ್ಯಂಜನಕ್ಕೆ ಅವರ್ಗೀಯ ವ್ಯಂಜನಕ್ಕೆ. ಅವಾಗ ನಾನು 2 ಹೇಳಿರೋದು ಅವರ್ಗೀಯ ವ್ಯಂಜನಕ್ಕೆ, ಈಗ ನಾ ಹೇಳ್ತಾ ಇರೋದು ವರ್ಗೀಯ ವ್ಯಂಜನಕ್ಕೆ. ವರ್ಗೀಯ ವ್ಯಂಜನ ಇದ್ದಾಗ ಯಾವ ವರ್ಗ ಇರುತ್ತೋ ಆ ವರ್ಗದ ಅನುನಾಸಿಕವನ್ನ ನಾವು ಹೇಳ್ಬೇಕು. ನೋಡಿ, ಸರ್ವಕರ್ಮ ಫಲತ್ಯಾಗನ್ ತತಃ ಕುರು. ತ್ಯಾಗನ್ ಅಂತ ಯಾಕೆ ಹೇಳ್ತೇವೆ? ಅಲ್ಲಿ ಮುಂದೆ ತ ಇದೆ, ತ ವರ್ಗದಲ್ಲಿ ಬರುತ್ತದೆ. ತ ಥ ದ ಧ ನ. ಮತ್ತೆ ಯದಾ ವಿನಿಯತಂ ಚಿತ್ತಂ, ಯದಾ ವಿನಿಯತೈ ತೈ ಚಿತ್ತಂ ಚ ಚ ಜ ನ್ಯ, ಸಾರಿ, ಚ ಚ ಜ ಜ ನ್ಯ, ಯಾಕಂದ್ರೆ ಅಲ್ಲಿ ಇರೋದು ಚ. ಮತ್ತೆ ಮುಂದಿನ ಇದರಲ್ಲಿ ಏತನ್ಮೇ ಸಂಶಯಂ ಕೃಷ್ಣ, ಯಂಗ್ ಕೃಷ್ಣ. ಯಾಕೆ ನಾವೇನ್ ಹೇಳ್ತೇವೆ? ಸಂಶಯಂ ಹೇಳ್ತೇವೆ. ಅಲ್ಲಿ ಏತನ್ಮೇ ಸಂಶಯಂ ಕೃಷ್ಣ, ಕ ವರ್ಗ ಇರೋದ್ರಿಂದ ಂಗ ಬರುತ್ತೆ. ಎಲ್ಲ ವರ್ಗದ ಕೊನೆಯ ಒಂದು 5ನೇ ಅಕ್ಷರ ಏನಿರುತ್ತೋ ಅದಕ್ಕೆ ಅನುಸ್ವಾರ ಅಂತ ಕರೀತಾರೆ, ಅನುನಾಸಿಕ ಅಂತ ಕರೀತಾರೆ. ನಾಸಿಕದಿಂದ ಬರುವಂತದ್ದು ಅಂತ. ಆಯಾ ನಾಸಿಕಗೆ ಸಂಬಂಧಪಟ್ಟ ಹಾಗೆ ಆ ಒಂದು ವರ್ಗೀಯ ವ್ಯಂಜನದಲ್ಲಿ ನಾವು ಸೇರಿಸ್ಕೊಳ್ತಾ ಹೋಗ್ಬೇಕು. ಇದೊಂದು ಭಾಗ. ಓಕೆ, ಇಲ್ಲಿಗೆ ಎಷ್ಟು ಸಾಕು ಅಂತ ನಾನು ಅನ್ಕೊಳ್ತೇನೆ. ಇನ್ನು ಕೂಡ ವಿಸರ್ಗದ ಒಂದು ಭಾಗ, ವಿಸರ್ಗ ಹೇಗೆ ಉಚ್ಚಾರಣೆಯನ್ನ ಮಾಡ್ತಾರೆ ಅನ್ನೋದು ಅದು ಕೂಡ ಇದೆ. ಮತ್ತೆ ಇನ್ನು 5 seconds ಇದೆ, ಹೇಳಿ. ಅದೆಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಒಂದ್ ಸ್ವಲ್ಪ ವಿಸರ್ಗ ಒಂದು ಹೇಳ್ತೇನೆ. ವಿಸರ್ಗ ನೋಡಿ ಇಲ್ಲಿ ಕ ತುಂಬಾ ಜನರು ಏನ್ ಮಾಡ್ತೀರಾ? ಕಹ ಎಲ್ಲಕ್ಕೂ ಹನೇ ಹೇಳ್ತೀರಾ. ಕ ಯಾವಾಗ್ಲೂ ವಿಸರ್ಗ ಯಾವಾಗ ಇರುತ್ತೆ?
ಸ್ವರ ಕೂಡಿದಾಗ್ಲೇನೆ, ಸ್ವರ ಮುಂದ್ಗಡೆನೆ ವಿಸರ್ಗ ಇರುವಂತದ್ದು, ವ್ಯಂಜನ ಇದ್ದಾಗ ವಿಸರ್ಗ ಇರಲ್ಲ, ಅದು ಒಂದು ನಿಯಮ. ಕ ಪ್ಲಸ್ ಆ ಕೂಡಿದಾಗ ಅಲ್ಲಿ ಕ ಆಯ್ತು, ಅದ್ರ ಮುಂದೆ 2 0 ಇದ್ರೆ ಅದಕ್ಕೇನಂತ ಕರೀತಾರೆ ವಿಸರ್ಗ, ಕಹ. ಕ ಪ್ಲಸ್ ಆ ಇದ್ರೆ ಅದ್ರ ಮುಂದೆ ವಿಸರ್ಗ ಇದ್ರೆ ಕಾಹ. ಕ ಪ್ಲಸ್ ಇ ಇದ್ರೆ ವಿಸರ್ಗ ಇದ್ರೆ ಕೀಹಿ. ನೀವು ನೋಡುವಾಗ ಇಲ್ಲಿ ಕ ಪ್ಲಸ್ ಇ ಇದೆ, ಮುಂದೆ ಏನಿದೆ ವಿಸರ್ಗ ಇದೆ, ಕೀಹಿ. ಇಲ್ಲಿ ನೋಡಿ ಕೀ ಎಳಿತೀರಾ, ಹೀ ಎಳೆಯಂಗಿಲ್ಲ. ಯಾವಾಗ್ಲೂ ವಿಸರ್ಗ ಏನು ಎಳೆಯಂಗಿಲ್ಲ. ವಿಸರ್ಗ ಕೇವಲ ಹೇಳ್ಬೇಕಷ್ಟೇ, ಹೇಗಿದೆಯೋ ಅಷ್ಟೇ, ಒಂದು ಮಾತ್ರ ಹೇಳ್ಬಹುದು. ಈಗ ನಾನು ಹೇಳಿದ್ನಲ್ಲ, ಒಂದು ಮಾತ್ರೆ ರಸ್ವ 1 ಮಾತ್ರೆ, ದೀರ್ಘ 2 ಮಾತ್ರೆ ಅಂತ. ಇಲ್ಲಿ ರಸ್ವನೇ ಹೇಳ್ಬೇಕು, ಯಾವುದು ವಿಸರ್ಗವನ್ನ. ಕ ಪ್ಲಸ್ ಇ ಕೀಹಿ, ಕೀಹಿ. ಕೀ ಎಳ್ದೆ ನಾನು, ಹೀ ಎಳಿಲಿಲ್ಲ ನೋಡಿ, ಕೀಹಿ. ಇಲ್ಲಿ ಕ ಪ್ಲಸ್ ಕು ವಿಸರ್ಗ ಇದೆ, ಕೂಹು. ಮತ್ತೆ ಕ ಪ್ಲಸ್ ದೊಡ್ಡ ಹೂ, ದೀರ್ಘ ಹೂ, ಮುಂದೆ ವಿಸರ್ಗ ಇದೆ, ಕೂಹು. ಹೂ ಎಳಿತಾ ಇದ್ದೇನೆ ನಾನು, ಹೂ ಎಳಿತಾ ಇಲ್ಲ, ಕೂಹು. ಒಂದ್ ವೇಳೆ ಏನಾದ್ರು ನೀವು ಕೂಹೂ ಅಂತ ಹೇಳಿದ್ರೆ ತಪ್ಪು. ಕೂಹು, ಒಂದು ಮಾತ್ರ ಹೂ ಹೇಳ್ಬೇಕು. ಕೇಹೆ, ಕೇ ಎಳಿತೀನಿ ನೋಡಿ, ಕೇಹೆ. ಕ ಪ್ಲಸ್ ಐ ಕೈಹಿ. ಕ ಪ್ಲಸ್ ಓ ಕೋಹೋ, ಕೋಹೋ ಅಲ್ಲ, ರಾಂಗು, ಕೋಹೋ. ಕೌ ಕೌಹು. ಇಲ್ಲಿ ಉದಾಹರಣೆ ಇದೆ ನೋಡಿ, ಉಚ್ಚಾರಣೆ ಉದಾಹರಣೆ, ಸಂಶಯ, ಸಂಶಯಾಹ, ರತಾಹ, ಮತಿಹಿ, ಲಕ್ಷ್ಮಿಹಿ, ಲಕ್ಷ್ಮೀಹಿ. ದೀರ್ಘ ಇದೆ, ಲಕ್ಷ್ಮೀಹಿ. ಕುರುಹು, ವಧೂಹು. ನೋಡಿ ಅಲ್ಲಿ ಧೂ ದೊಡ್ಡದಿದೆ, ದೀರ್ಘ ಇದೆ, ಊ ದೊಡ್ಡ ಕೂಡಿದೆ, ಆದ್ರೆ ಹೂ ನೋಡಿ ದೊಡ್ಡದಿಲ್ಲ ಅಲ್ಲಿ, ವಧೂಹು. ಹರೇಹೆ, ಧರ್ಮೈಹಿ, ಗುರೋಹು, ಗೌಹು. ಈ ತರ ವಿಸರ್ಗದ ಉಚ್ಚಾರಣೆಗಳನ್ನ ನಾವು ಮಾಡ್ತೇವೆ. ಓಕೆ, ಇದು ಯಾವಾಗ? ಕೊನೆಗೆ ಇದ್ದಾಗ. ಸಾಕು ಇಷ್ಟು. ಸೊ ಇಷ್ಟು ವಿಸರ್ಗದ ಉಚ್ಚಾರಣೆ. ಇನ್ನೂ ಇದೆ, ಯಾಕಂದ್ರೆ ವಿಸರ್ಗ ಅನ್ನುವಂಥದ್ದು ಮಧ್ಯದಲ್ಲಿ ಕೂಡ ಬರುತ್ತೆ, ಅಲ್ಲಿ ಇದ್ದಾಗ ಮತ್ತೆ ಅದು ಬೇರೆ ಉಚ್ಚಾರಣೆಯನ್ನ ತಗೊಳುತ್ತೆ. ಸೊ ಇಷ್ಟು ನಿಮ್ಗೆ ಬೇಸಿಕ್, ಇಷ್ಟು ಸಾಕು ಅಂತ ನಾನು ಅನ್ಕೊಳ್ತೇನೆ, ತುಂಬಾನೇ ಬೇಡ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಲ್ಲರೂ ಚೆನ್ನಾಗಿ ಮಾಡಿದೀರಾ, ಎಲ್ಲರೂ ಚೆನ್ನಾಗಿ ಮಾಡ್ತೀರಾ, ಮಾಡ್ತಾನೂ ಇದ್ದೀರಾ. ಮತ್ತೆ ಇನ್ನು ನೆಕ್ಸ್ಟ್ ಮತ್ತೆ ಕ್ಲಾಸ್ ಪ್ರಾರಂಭ ಆಗುತ್ತೆ, ಮತ್ತೆ ಜಾಯಿನ್ ಆಗಿ, ಮತ್ತೆ ರಿಪೀಟ್ ಆಗುತ್ತೆ ನಿಮಗೆ. ಎಲ್ಲ ನಾನು ಕಲ್ಕೊಂಡೆ, ಸುಮಾರು ಜನರು ಇರ್ತಾರೆ ನನ್ಗೆಲ್ಲ ಬಂದ್ಬಿಡ್ತು ಈಗ ಅಂತ ಅನ್ಕೊಳ್ಳೋರು. ಸೊ ಹಾಗೆ ಯಾರು ಬಂದ್ಬಿಡ್ತು ಅಂತ ಅನ್ಕೊಳ್ಳಿರ್ತಾರೋ ಅವ್ರಿಗೆ ಅವರು ಎಷ್ಟು ಮಟ್ಟಿಗೆ ತಿಳ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಕಲ್ಕೊಂಡಿದ್ದೇನೆ ಎಲ್ಲ ಅಂತ. ಸೊ ಅದು ನಾನು ಅನ್ನೋದನ್ನ ತೋರ್ಸತ್ತೆ. ಯಾರೆಲ್ಲ ಮೊದ್ಲಿನಿಂದ ಜಾಯಿನ್ ಆದವರು ಈಗಿನವರೆಗೂ ಕೂಡ ಇದ್ದೀರಾ, ಈಗಿನವರೆಗೂ ಕೂಡ ಕಲಿತಾ ಇದ್ದೀರಾ. ನೀವು ಕಲಿಯುವಾಗ ನೀವು ಅನ್ಕೊಂಡಿರ್ಬೋದು ನಾವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡಿದ್ದೇನೆ ಅಂತ ಹೇಳಿ. ಆವಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ನಿಮ್ಗೆ ತುಂಬಾ ಸುಮಾರು ವ್ಯತ್ಯಾಸಗಳನ್ನ ನೀವು ಕಂಡಿದ್ದೀರಾ ಅನ್ಕೊಳ್ತೇನೆ. ಕೆಲವೊಂದು ಕೇಳಾರ್ದಂತ ವಿಷಯಗಳು ಕೂಡ ಇರುತ್ತೆ, ಎಂದು ಕೇಳೇ ಇಲ್ಲ ಅನ್ನುವಂಥದ್ದು ಕೂಡ ಇರುತ್ತೆ. ಅನ್ಕೊಂಡಿದ್ದೇನೆ ನಾನು. ತಿಳ್ಕೋಬೇಕು ನಾವು, ಯಾಕಂದ್ರೆ ಉಚ್ಚಾರಣೆ ನಮ್ಮ ಬಾಯಿಂದ ಮಾಡ್ತಾ ಇರ್ತೇವಲ್ಲ, ಹಾಗಾಗಿ ನಾವು ಇವುಗಳ ಕುರಿತಾಗಿ ತಿಳ್ಕೋಬೇಕು. ಅದೇ ಪ್ರಕಾರವಾಗಿ ನಾವು ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಇದು ಒಂದು ಭಗವಂತನ ಅನುಗ್ರಹ, ಭಗವಂತನ ಒಂದು ಶ್ಲೋಕಗಳನ್ನ ಭಗವಂತ ಹೇಗೆ ಬಾಯಿಂದ ಉಚ್ಚರಿಸಿದ್ನೋ ಹಾಗೇನೆ ನಾವು ಉಚ್ಚರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಅದಕ್ಕಿಂತ ಬೇರೆ ಏನಿದೆ. ಇನ್ನೊಂದು ನಾವು ಇನ್ನೊಂದು ಹೇಳಿದೆ ನಾನು, ಅದನ್ನ ನಾನೀಗ ಶೇರ್ ಮಾಡಲ್ಲ, ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಸಮಯನೂ ಇಲ್ಲ. ಮಾತಾಜಿ ಅಪರಾಧ ಸ್ತೋತ್ರ ಏನೋ ಹೇಳಿದ್ರಲ್ಲ ಮಾತಾಜಿ, ಅಪರಾಧ ಸ್ತೋತ್ರ ಅದನ್ನ ಹೇಳ್ತಾ ಇರೋದು. ನಾಳೆನು ಮಾಡಿ ಮಾತಾಜಿ. ನಾಳೆಗೆ ಕಳಿಸ್ತೇನೆ ನಾನು ನಿಮ್ಗೆ ಅಪರಾಧ, ಇದು ಗ್ರೂಪ್ ಅಲ್ಲಿ ಕಳಿಸ್ತೇನೆ ವಿಸರ್ಗ. ಎಲ್ರು ಕೂಡ ಹೇಳಿ ನನ್ ಜೊತೆಗೆ ಇದನ್ನ ಅಪರಾಧ ಕ್ಷಮಾಪಣಾ ಮಂತ್ರವನ್ನ. ಮತ್ತೆ ನೀವು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಿರೋ ನಿಮ್ಗೆ ತುಂಬಾನೇ ಕಾಮ್ ಆಗ್ತೀರಾ, ತುಂಬಾ ಶಾಂತ ಆಗುತ್ತೆ ನಿಮ್ಮ ಸ್ವಭಾವ, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ನೀವು ಪಡಿತೀರಾ. ಮತ್ತೆ ಎಷ್ಟು ಉಚ್ಚಾರಣೆ ಸ್ಪಷ್ಟವಾಗಿರುತ್ತೋ ಅಷ್ಟು ನಮ್ಮ ಕಾನ್ಸಂಟ್ರೇಷನ್ ಜಪದಲ್ಲಾಗಿರ್ಬಹುದು ಅಥವಾ ಓದುವುದರಲ್ಲಾಗಿರಬಹುದು, ಬೇರೆ ಕಡೆ ಮೈಂಡ್ ನಮ್ದು ಡಿಸ್ಟ್ರಾಕ್ಟ್ ಆಗಲ್ಲ. ಅದ್ರದ್ದೊಂದು ಅದನ್ನ ಮಾಡಿ. ಓಕೆ, ಶ್ಲೋಕ ಪಠನ ವೇಳೆ ಯಾವ್ದು ಕ್ಷಮಾಪಣಾ ಮಂತ್ರ ಹೇಳ್ಬೇಕು ಅನ್ನುವಂಥದ್ದನ್ನ ಎಲ್ಲರೂ ಕೈ ಮುಗಿದು ಹೇಳಿ. ವಿಸರ್ಗ ಬಿಂದು ಮಾತ್ರಾಣಿ
ವಿಸರ್ಗ ಬಿಂದು ಮಾತ್ರಾಣಿ ಪಾದಾಕ್ಷರಾಣಿ ಚ ಪದ ಪಾದಾಕ್ಷರಾಣಿ ಚ ವ್ಯತಿರಿಕ್ತಾನಿ ನ್ಯೂನಾನಿ ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸ್ತಾ ಇಲ್ವಾ? ಇಲ್ಲ ಮಾತಾಜಿ, ಕ್ಲಿಯರ್ ಎರಡನೇ ಇಲ್ಲ. ಲೈನ್ ಇಂದ ಕೇಳ್ತಿಲ್ಲ, ಫಸ್ಟ್ ಲೈನ್ ಕೇಳಿಸ್ತು ಫಸ್ಟ್ ಮಾತಾಜಿ. ಲೈನ್ ಮಾತ್ರ ಕೇಳಿಸ್ತು. ಹೌದಾ? ನ್ಯೂನಾನಿ ಚಾತಿರಿಕ್ತಾನಿ. ಯಾರ ರಿಪೀಟ್ ಮಾಡ್ತಾರಲ್ಲ ಆಗ ಗೊತ್ತಾಗಲ್ಲ ಮಾತಾಜಿ. ನಿಮ್ ಜೊತೆಗೆ ಬೇರೆಯವ್ರು ಹೇಳಿದ ತಕ್ಷಣ ಪ್ರೊನೌನ್ಸಿಯೇಷನ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ ಮಾತಾಜಿ. ಒಂದ್ ನಿಮಿಷ. ಪುರುಷೋತ್ತಮ ಏನು ಎಲ್ಲೊಚ್ಚಿಲ್ಲ ಹೇಳು, ಎಲ್ಲಿಲ್ಲ ಹೇಳು, ನೀನ್ ಹೊರ್ಲಾಡಿದ್ರೆ ಅದು ಬರುತ್ತೆ. ಅಯ್ಯೋ ಲಲಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಕ್ಲಾಸ್ ರೆಕಾರ್ಡಿಂಗ್ ಮಾಡ್ಕೊಳಕ್ ಆಗುತ್ತೆ? ರೆಕಾರ್ಡಿಂಗ್ ಮಾಡ್ತಾ ಇದ್ರಲ್ಲ, ಲೈವ್ ಹಾಕಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಈಗ? ಹಾ, ಕೇಳಿಸ್ತೇನೆ. ಒಬ್ರು ಹೇಳುವಾಗ ಕೇಳುತ್ತೆ, ಇಲ್ಲ ಇಲ್ಲ ಮಾತಾಜಿ, ರೆಕಾರ್ಡಿಂಗ್ ಮಾಡಿಲ್ಲ ಮಾತಾಜಿ. ರೆಕಾರ್ಡಿಂಗ್ ಇಲ್ವಾ? ಲೈವ್ ಇದೆ ಮಾತಾಜಿ ಇದು. ಲೈವ್ ಅದೇ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಹಾ, ಅಲ್ಲಿ ಸಿಕ್ಕತ್ತದೆ. ಹರೇ ಕೃಷ್ಣ, ನೆಕ್ಸ್ಟ್ ಕ್ಲಾಸ್ ಇದೆ ಮಾತಾಜಿ, ಇದನ್ನ ಬೇಗ ಮುಗಿಸೋಣ. ಎಲ್ರು ನೀವು ಮ್ಯೂಟ್ ಮಾಡ್ಕೊಂಡೇ ಹೇಳ್ಬಿಡಿ. ಮ್ಯೂಟ್ ಮಾಡ್ಕೊಂಡೆ ಹೇಳಿ. ಮಾತಾಜಿ. ಹೌದು. ಸರ್ಗ ಬಿಂದು ಮಾತ್ರಾಣಿ ಶ್ರದ್ಧಾ ಬಿಂದು ಮಾತ್ರಾಣಿ ಪದ ಪಾದಾಕ್ಷರಾಣಿ ಚ ಸದಾ ಪಾದಾಕ್ಷರಾಣಿ ಚ ನಾಮ್ನಿ ಚಾತಿರಿಕ್ತಾನಿ ನ್ಯೂನಾನಿ ಚಾತಿರಿಕ್ತಾನಿ ಕ್ಷಮಸ್ವ ಪರಮೇಶ್ವರ ಕ್ಷಮಸ್ವ ಪರಮೇಶ್ವರ ಅಪರಾಧ ಸಹಸ್ರಾಣಿ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ಕ್ರಿಯಂತೆ ಅಹರ್ನಿಶಂ ಮಯಾ ಕ್ರಿಯಂತೆ ಅಹರ್ನಿಶಂ ಮಯಾ ತಾನಿ ಸರ್ವಾಣಿ ಮೇ ದೇವ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಕ್ಷಮಸ್ವ ಪುರುಷೋತ್ತಮ. ಹರೇ ಕೃಷ್ಣ. ಸೊ ಇಷ್ಟು ಒಂದು ಯಾವಾಗ ನಾವು ಹೇಳ್ತೀವೋ ಶ್ಲೋಕವನ್ನ ಹೇಳುವಾಗ, ಪಠಣ ಮಾಡಿದಾಗ, ಪಾರಾಯಣ ಮಾಡಿದಾಗ, ಯಾವ್ದೇ ಇರ್ಬೋದು, ವಿಷ್ಣು ಸಹಸ್ರನಾಮ ಹೇಳ್ಬೋದು, ಯಾವ್ದಾದ್ರು ಶ್ಲೋಕವನ್ನ ನೀವು ಪಠಣ ಮಾಡಿದಾಗ ಇದು ಕೊನೆಗೆ ನಾವು ಹೇಳ್ಬೇಕು ಅಂತ. ಏನ್ ಹೇಳ್ತಾ ಇದ್ದು ಒಂದು ಅರ್ಥ ನೋಡೋಣ. ವಿಸರ್ಗ ಬಿಂದು ಮಾತ್ರಾಣಿ ಅಂತಂದ್ರೆ ಉಚ್ಚಾರಣೆಯಲ್ಲಿ ನಾನು ಹೇಳಿದ್ನಲ್ಲ ಈಗ, ಹ್ರಸ್ವ ಆಗಿರ್ಬೋದು, ದೀರ್ಘ ಆಗಿರ್ಬೋದು, ಅನುಸ್ವಾರ ಆಗಿರ್ಬೋದು, ವಿಸರ್ಗಗಳಾಗಿರ್ಬೋದು, ಸ್ವರಗಳ ಮಾತ್ರೆಗಳಾಗಿರ್ಬೋದು, ಅಲ್ಲಿ ಏನಾದ್ರೂ ಒಂದು ತಪ್ಪುಗಳು ಉಂಟಾದ್ರೆ ಅದಕ್ಕೆ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿ. ಪದ ಪಾದ ಅಕ್ಷರಾಣಿ ಅಂತ ಹೇಳ್ತಾರೆ. ಪದ ಪಾದ ಅಕ್ಷರಗಳೇ ತಪ್ಪು ಅಂದ್ರೆ ಏಕಪಾದ, ಎರಡು ಪಾದ, ನಾನು ಹೇಳಿದ್ನಲ್ಲ, ಒಂದು ಮಾತ್ರ ಕಾಲ, ಒಂದು ಚಪ್ಪಾಳೆ ಹಾಕುವಷ್ಟು ಒಂದು ಮಾತ್ರ ಕಾಲ, ಎರಡು ಚಪ್ಪಾಳೆ ಹಾಕುವಷ್ಟು ಎರಡು ಮಾತ್ರ ಕಾಲ ಅಂತ ಹೇಳಿ. ಸೊ ಹಾಗೇನಾದ್ರೂ ತಪ್ಪಾಗಿದ್ರೆ, ನ್ಯೂನಾನೀಚ ಅತಿರಿಕ್ತಾನಿ ಅಂದ್ರೆ ಕೆಲವೊಂದು ಕಡಿಮೆ ಮಾಡಿ ಹೇಳೋದು, ಅಥವಾ ಕೆಲವೊಂದು ಹೆಚ್ಚು ಮಾಡಿ ಹೇಳುವಂಥದ್ದು. ಸೊ ಹಾಗೆ ಭ ಇದೆ, ಅದನ್ನ ಬ ಹೇಳೋದು, ಅಥವಾ ಭ ಇದೆ ಆದ್ರೆ ನಾವು ಅದನ್ನ ಇದು ಹೇಳೋದು, ಬ ಹೇಳುವಂಥದ್ದು. ಸೊ ಹೀಗೆ ಮಹಾಪ್ರಾಣ, ಅಲ್ಪ ಪ್ರಾಣ ಅಂತ ಕರಿತೇವೆ. ಅಲ್ಪ ಪ್ರಾಣ ಇದ್ದದನ್ನ ಮಹಾಪ್ರಾಣ ಹೇಳೋದು, ಮಹಾಪ್ರಾಣ ಇದ್ದದನ್ನ ಅಲ್ಪ ಪ್ರಾಣ ಹೇಳುವಂಥದ್ದು. ಹೀಗೇನಾದ್ರೂ ತಪ್ಪಾಗಿದ್ರೆ ಅದನ್ನ ಕ್ಷಮಸ್ವ ಪರಮೇಶ್ವರ ಅಂತ ಹೇಳ್ತಾರೆ. ನನ್ನನ್ನ ಕ್ಷಮಿಸು ಪರಮೇಶ್ವರ ಅಂತ. ಆಮೇಲೆ ಅಪರಾಧ ಸಹಸ್ರಾಣಿ, ಕೇವಲ ಅಷ್ಟೇ ಅಲ್ಲ, ತುಂಬಾನೇ ಅಪರಾಧಗಳು ಮಾಡ್ತೇವೆ ನಾವೀಗ. ಹೇಳುವಾಗ ಎಲ್ಲೋ ಹೋಗ್ತೇವೆ, ಎಲ್ಲೋ ಯಾರ್ಯಾರ ಜೊತೆಗೆ ಮಾತಾಡ್ತೇವೆ, ಅಲ್ಲ ಇದು ಕೂಡ ತಪ್ಪು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಸಾವಿರಾರು ಅಪರಾಧಗಳನ್ನ ನಾವು ಮಾಡ್ತೇವೆ ಭಗವದ್ಗೀತೆ ಮುಂದೆ ಇಟ್ಕೊಂಡು, ಅಲ್ಲ ಸೊ ಅವುಗಳು ಕ್ಷಮಿಸುವಂತ. ಕ್ರಿಯಂತ್ಯ ಹರ್ನಿಶಮ್ಮಯ. ಸೊ ಹೀಗೆ ನಾನು ಈ ಗಳಿಗೆ ಅಷ್ಟೇ ಅಲ್ಲ, ದಿನಾ ರಾತ್ರಿ ಹಗಲು ಮಾಡ್ತೇನೆ. 24 ಗಂಟೆಯಲ್ಲಿ ನಾವು ಎಷ್ಟು ಮಾಡಿರ್ತೀವೋ ಗೊತ್ತಿಲ್ಲ ತಪ್ಪು. ಅವುಗಳನ್ನ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಅವುಗಳನ್ನೆಲ್ಲ ಕ್ಷಮಿಸು ಓ ದೇವ, ಓ ಪುರುಷೋತ್ತಮನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೇಳಿ ಇಷ್ಟು. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹೀಗೆ ಎಲ್ರೂ ಕೂಡ ಒಂದು ಉಚ್ಚಾರಣೆ ಅನ್ನುವಂಥದ್ದು ಭಗವಂತ ನಮ್ಗೆ ಕೊಟ್ಟಿರುವಂತಹ ಒಂದು ಅನುಗ್ರಹ. ಅವುಗಳ ಮೂಲಕ ನಾವು ಕಲಿತಾ ಹೋಗೋಣ. ಇನ್ನು ಉಳ್ಕೊಂಡಿರೋದು ಒಂದು ವಿಸರ್ಗದ ಕುರಿತಾಗಿ, ಅದು ಕೂಡ ನಾನು ಹೇಳ್ದೆ ಈಗ ನಿಮ್ಗೆ. ಮಧ್ಯದಲ್ಲಿ ಇರುವಂತಹ ವಿಸರ್ಗವನ್ನ ನಾನು ಹೇಳಲಿಲ್ಲ, ಯಾಕಂದ್ರೆ ನಿಮ್ಗಷ್ಟು ಬೇಕು ಇಲ್ಲ ಬಿಡಿ. ಯಾಕಂದ್ರೆ ಆಳವಾಗಿ ಮತ್ತೆ ಹೋದ್ರೆ ಹಾಗೆ ಬೇರೆ ಬೇರೆಯನ್ನ ನಾವು ನೋಡ್ತೇವೆ. ಇಷ್ಟು ಮಟ್ಟಿಗೆ ನೀವು ತಿಳ್ಕೊಳ್ಳಿ, ಇಷ್ಟು ನೀವು ಸುಧಾರಿಸ್ಕೊಂಡ್ರೆ ಸಾಕು. ಮತ್ತೆ ಯಾವಾಗ
ತಗೊಂಡ್ರೆ ನಾವು ಮಂತ್ರ ಮಾತಾಜಿ, ಮಧ್ಯದಲ್ಲಿ ಇದು ಸ್ವರ ಬಂದಾಗ ಉಚ್ಚಾರಣೆ ನಾಳೆ ಹೇಳ್ಕೊಡಿ ಮಾತಾಜಿ. ನಾಳೆ ಬನ್ನಿ ಮಾತಾಜಿ. ನೋಡೋಣ ಮತ್ತೆ. ಅಂದ್ರೆ ನನಗೂ ಕೂಡ ನಾನ್ ಹೇಳ್ತೇನೆ ಅಷ್ಟೇ, ನಾಳೆ ಲಿಂಕು ಫ್ರೀ ಇರ್ಬೇಕು. ಲಿಂಕ್ ಫ್ರೀ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನೋಡೋಣ. ಹಾಗೇನ ಫ್ರೀ ಇದ್ರೆ ನಾವು ನಾಳೆಗೆ ಒಂದು ತರಗತಿನ ತಗೊಂಡು ಅದನ್ನ ಮುಗಿಸೋಣ. ಬಟ್ ಇಷ್ಟಿಗೆ ಈಗ ಏನ್ ನೀವು ಕಲ್ತಿರಲ್ಲ, ಇಷ್ಟು ಸಾಕು ಅಂತ ನನಗೆ ಅನ್ಸುತ್ತೆ. ಅದು ಮಧ್ಯದಲ್ಲಿ ಎಲ್ಲ ಸಂಧಿ ಗಿಂದಿ ಅವೆಲ್ಲ ಸ್ವಲ್ಪ ನಾನು ಹೇಳೋದು ಬಹಳ ಹೇಳಲ್ಲ. ಹಾಗೆ ನೋಡಿದ್ರೆ ಬಹಳ ಬರುತ್ತೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತಿಗೆ ಮಾತ್ರ ನಾನು ಹೇಳುವಂಥದ್ದು. ನಾಳೆ ಹೇಳಿದ್ರು ಕೂಡ ನೋಡೋಣ, ಇದ್ರೆ ಮಾಡೋಣ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ನಮಿತಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಮಿತಾ ಮಾತಾಜಿ. ಮಾತಾಜಿ ಇಷ್ಟ ದಿವಸ ನಮ್ಗೆ ಬಹಳ ಪೀಸ್ಫುಲ್ ಆಗಿ ಕೊಟ್ಟಿದ್ದೀರಿ, ಅರ್ಥ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಮಾತಾಜಿ ನೆಕ್ಸ್ಟ್ ಕ್ಲಾಸ್ ನೀವೇ ತಗೊಳ್ಳಿ ಮಾತಾಜಿ ಪ್ಲೀಸ್. ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ನಮಿತಾ ಮಾತಾಜಿ ಹರೇ ಕೃಷ್ಣ. ನಾನು ಮ್ಯೂಟ್ ಮಾಡಿ ಮಾತಾಜಿ ಎಲ್ರಿಗೂ, ನನ್ಗೆ ಹೇಳಿಕೆ. ನೆಕ್ಸ್ಟ್ ಕ್ಲಾಸ್ ನೀವೇ ತಗೊಳ್ಳಿ. ನೆಕ್ಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಕ್ಷಮ ಮಂತ್ರ ಗೊತ್ತಾಗ್ಲಿಲ್ಲ. ನಾವು ನೀವು ತಗೊಳ್ಳಿ, ನಾವು ಅವ್ರು ತಗೊಳ್ಳಿ, ಹೀಗೆ ನೀವು ಮಾತಾಡ್ಲೇಬಾರ್ದು ನಾವೆಲ್ರು ಕೂಡ. ಯಾರು ಮ್ಯೂಟ್ ಮಾತಾಜಿ ನೀವು. ಸರಿ, ಒಂದ್ ಸ್ವಲ್ಪ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನಮಿತಾ ಮಾತಾಜಿ. ಮಂಡೇ ಕ್ಲಾಸ್ ಮತ್ತೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಅಟೆಂಡ್ ಮಾಡಕ್ ಹೇಳಿ ಅವ್ರಿಗೆ. ಸ್ಯಾಟರ್ಡೆ ತಗೊಂಡ್ರೆ ತಗೊಳ್ಳಿ. ಒಂದ್ ನಿಮಿಷ ನೋಡಿ. ಈಗ ನೆಕ್ಸ್ಟ್ ಮೇ ಬಿ ಮಂಡೆಯಿಂದಾನೇ ಪ್ರಾರಂಭ ಆಗುತ್ತೆ. ಎಲ್ರು ನೀವು ಶ್ಲೋಕ ತರಗತಿಲಿ ಇದ್ದೀರಾ, ಅಲ್ಲಿ ಲಿಂಕ್ ಹಾಕಿರ್ತಾರೆ. ಜಾಯಿನ್ ಆಗಿ, ನೀವು ಎಷ್ಟು ಜಾಯಿನ್ ಆಗ್ತಿರೋ ನಿಮಗೆ ಬಾಯ್ ಹಾರ್ಟ್ ಆಗುತ್ತೆ. ಯಾಕೆ ಜಾಯಿನ್ ಆಗಿ ಅನ್ನೋದಂದ್ರೆ 700 ಶ್ಲೋಕಗಳನ್ನ ಕಲಿಬೇಕು ನಾವು. ಬಾಯ್ ಹಾರ್ಟ್ ಬರ್ಬೇಕು ನಮ್ಗೆ, ಆ ತರ ನಾವು ಇರ್ಬೇಕು. ನೋಡಿ, ಈಗ ಡೈಲಿ ಒಂದ್ ಶ್ಲೋಕ ಹೇಳಿದಾಗ ನಾವು ಬಾಯ್ ಹಾರ್ಟ್ ನಮ್ಗೆ ಬಂದೇ ಬಿಡುತ್ತೆ. ಹಾಗೆ ಆ 700 ಶ್ಲೋಕನು ಕಲಿಯೋದಕ್ಕೆ ಕಾರಣ ಇವು ಶ್ಲೋಕ ತರಗತಿಗಳೇ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಪದೇ ಪದೇ ಅವ್ರು ಹೇಳೋದನ್ನ ಕೇಳಿ ಇತರರು ಹೇಳೋದನ್ನ ಕೇಳ್ಬೇಕು. ನಾವೇನ್ ಮಾಡ್ಬಿಡ್ತೇವೆ, ನನ್ಗಂತ ಕರೆದ್ರು ನಾನು ಅನ್ಮ್ಯೂಟ್ ಮಾಡ್ಕೊಂಡೆ, ನಾನು ಹೇಳ್ದೆ ಹಾ ಮುಗೀತು, ಮೊಬೈಲ್ ಇಟ್ಟು ಏನೋ ಬೇರೆ ಕೆಲಸ. ನೋ, ನೀವು ಕೂತ್ಕೊಂಡು ಕೇಳಿದ್ರೆ ನೋಡಿ, ಬೇಕಂದ್ರೆ ನಿಮ್ಗೆ ಬಾಹ್ಯಾಟ್ ತಾನೇ ಆಗುತ್ತೆ. ಮತ್ತೆ ಯೋಚಿಸ್ಬೇಡಿ ಬಾಹ್ಯಾಟ್ ಮಾಡಿ ನಾನು ಏನ್ ಮಾಡ್ಬೇಕು ಅಂತ. ನನ್ ಜೀವನ ಇರೋದೇನೆ ಇದಕ್ ಮುಡಿಪು ಅಲ್ಲ, ಭಗವಂತನನ್ನ ಕೇಳೋದು. ಭಗವಂತ ಹೇಳಿರೋದನ್ನ ನಾನ್ ಬಾಯಿಂದ ಹೇಳ್ತಾ ಇದ್ದಾನೆ. ಭಗವಂತ ಹೇಳಿರೋದನ್ನ ಇನ್ನೇನ್ ಬೇಕು ನಮ್ಗೆ. ಭಗವಂತನ ಅನುಗ್ರಹ ಹಾಗೆ ಆಗತ್ತೆ. ಸೊ ಇದು ಒಂದು ಸರಿ. ಎಲ್ರು ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಮೊದಲಿನಿಂದ ಹಿಡಿದು ಈಗಿನವರೆಗೂ ಕೂಡ ಸಹಕರಿಸಿದ್ದೀರಾ. ಏನಾದ್ರೂ ಮಧ್ಯದಲ್ಲಿ ತಪ್ಪುಗಳಾಗಿದ್ರೆ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಏನಾದ್ರೂ ತಪ್ಪುಗಳಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಯಾಕಂದ್ರೆ ಬೇಕು ಅಂತ ಮಾಡಿರೋದಿಲ್ಲ. ಏನೋ ಒಂದು ನಾವು ಭೌತಿಕ ಜಗತ್ತಿನಲ್ಲಿ ಇದ್ದೇವೆ, ಕಣ್ ತಪ್ಪಿ ಆ ತರ ಆಗ್ಬಹುದು. ಹಾಗೇನಾದ್ರೂ ನೋಡ್ಕೊಂಡಿದ್ರೆ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕೀ ಜೈ. ಶಿಲ ಪ್ರಭುಪಾದ್ ಕೀ ಜೈ. ಶಿಲ ಗುರುದೇವ ಕೀ ಜೈ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ.